खारिजापशरविन्दकरान्तनेत्रां दिग्नेतरां कुशलया बलसत्किरीटां सिंहस्थितां तदुरसिद्धनतां च दुर्गां दूर्वान्दिभां दुरितवर्करान्तभामि उमामहेश्वर्यै नमः ಪ್ರಾರ್ಥನಾಂ ಸಮರ್ಪಯಾಮಿ. ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಹೇಳಲಿಕ್ಕೇನಿಲ್ಲ. ಆ ಗಾಯತ್ರಿ ದೇವಿಯ ಉಪಾಸಕರು, ಹಾಗೆ ಆ ಗಾಯತ್ರಿಯ ಗರ್ಭಗುಡಿಯ ಜೀರ್ಣೋದ್ಧಾರಕ್ಕೆ ಬೇಕಾಗಿ ತಾವು ಸಂಕಲ್ಪ ಮಾಡಿಕೊಂಡಿದ್ದೀರಿ. ಆ ನಿಮ್ಮ ಸಂಕಲ್ಪವನ್ನು ಆ ತಾಯಿ ಯಶಸ್ವಿಯಾಗಿ ಪೂರ್ಣ ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ಈ ಕ್ಷೇತ್ರದಿಂದ, ಈ ತಾಯಿಯ ಭಕ್ತ ಮಹಾಜನರಿಂದ ಎಷ್ಟು ಸಾಧ್ಯವೋ ಅಷ್ಟು ಆ ಒಂದು ಕೆಲಸಕ್ಕೆ ಧನ ಸಹಾಯವನ್ನು, ಜನ ಸಹಾಯವನ್ನು ಅನುಗ್ರಹ ಮಾಡಿಕೊಡುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಈ ಒಂದು ಕಾರ್ಯಕ್ಕೆ ಆ ತಾಯಿಯ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಡಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾಯಿಯ ಪ್ರಸಾದವನ್ನು ಸ್ವಾಮೀಜಿಗಳು ಕೂಡ ಬಹಳಷ್ಟು ಸರಳ ಸಜ್ಜನಿಕೆಯ ಹಾಗೆ ಬುದ್ಧ ಮನಸ್ಸಿನ ಸ್ವಾಮೀಜಿಗಳು ಅಲ್ಲಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಈ ದಕ್ಷಿಣ ಕನ್ನಡ, ಅದರಲ್ಲಿ ಮುಖ್ಯವಾಗಿ ಉಳ್ಳಾಲ ಭಾಗದ ಹೆಚ್ಚಿನ ಭಕ್ತರು ಅಲ್ಲಿ ಪಾಲ್ಗೊಳ್ಳುತ್ತಿರುವುದು ನಮಗೆಲ್ಲ ಗೊತ್ತಿದೆ. ಈಗ ಆ ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಸಂಕಲ್ಪ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿಕೊಂಡು ಈಗ ಉಳ್ಳಾಲ ವಲಯ ಸಮಿತಿಯ ರಚನೆಯ ಉದ್ದೇಶವಾಗಿ ನಾವು ಇವತ್ತು ಗುರುಭಾಯಾಗಿ ಸೇರಿಕೊಂಡಿದ್ದೇವೆ. ಪೂಜ್ಯ ಸ್ವಾಮೀಜಿಗಳು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಸೇರಿದಂತ ಎಲ್ಲರಿಗೂ ಕೂಡ ವಂದಿಸುತ್ತಾ, ಈಗ ಕ್ಷೇತ್ರದ ಟ್ರಸ್ಟಿಗಳು ಕ್ಷೇತ್ರದ ಸ್ಥಾಪನೆಯ ದಿನದಿಂದಲೂ ಅದರ ಒಂದು ಉನ್ನತಿಗಾಗಿ ಅದರ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀ ಕೆ ಮೊನಪ್ಪ ಬಂಡೇರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಹಾಗೂ ನಿತ್ಯಾನಂದ ಸೇವಾಶ್ರಮ ಬಂಡೇವೂರಿನ ಟ್ರಸ್ಟಿಗಳು ಆದಂಥ ಶ್ರೀ ಎ.ಜೆ. ಶೇಖರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಧಾರ್ಮಿಕ ಸಾಮಾಜಿಕ ಮುಖಂಡರು, ಕೇಂದ್ರ ಸಮಿತಿಯ ಪ್ರಮುಖರು ಆದಂಥ ಶ್ರೀ ಕೆ.ಟಿ. ಸುವರ್ಣ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಮಾರ್ಗದರ್ಶಕರು ಹಿರಿಯರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಚಂದ್ರರಾಜ್ ಅಂಬೇಡ್ಕ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಹಿರಿಯ ಮಿತ್ರರಾದಂಥ ಶ್ರೀ ಸುರೇಶ್ ಭಟ್ನಗರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಕ್ಷೇತ್ರದಲ್ಲಿ ಈಗಾಗಲೇ ಸುಮಾರು 7 ವರ್ಷಗಳಿಂದ ನಡೆದಂಥ ಅತಿರುದ್ರ ಸೋಮಯಾಗದ ಈ ಭಾಗದ ಅಧ್ಯಕ್ಷರು, ಭಟ್ಟರ ಸಂಘ ಉಳ್ಳಾಲ ವಲಯದ ಅಧ್ಯಕ್ಷರು ಆದಂತಹ ಶ್ರೀ ಕೆ ರವೀಂದ್ರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಧಾರ್ಮಿಕ ಸಾಮಾಜಿಕ ಮುಖಂಡರು ಶ್ರೀ ಯಶವಂತ ಜಯರಾಜ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಧಾರ್ಮಿಕ ಪರಿಷತ್ತಿನ ಮಾಜಿ ಜಿಲ್ಲಾ ಸದಸ್ಯರು, ಧಾರ್ಮಿಕ ಮುಖಂಡರಾದಂಥ ಶ್ರೀ ಗೋಪಾಲ್ ಕುತ್ತರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಶ್ರೀ ಧಾರ್ಮಿಕ ಮುಖಂಡರು, ಎಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಚಂದ್ರರಾಜ್ ಮುಲ್ಲರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ರವಿಶಂಕರ ಸೋಮೇಶ್ವರ ಈ ಭಾಗದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವ ಮಿತ್ರರಾದಂಥ ರವಿಶಂಕರ ಸೋಮೇಶ್ವರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದ ಅಧಿದೇವತೆ ಜಪಾರಿವಾರ ಸಹಿತ ಉಮಾಮಹೇಶ್ವರನ್ನು ವಂದಿಸುತ್ತಾ ದಿನೇಶ್ರೀಗಳಿಗೆ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಿಯ ಸಾನ್ನಿಧ್ಯದಲ್ಲಿ ನಾವೆಲ್ಲ ಒಂದು ಒಳ್ಳೆಯ ಕಾರ್ಯ, ಪುಣ್ಯ ಕಾರ್ಯಕ್ಕಾಗಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಕೊಂಡವೂರು ಕ್ಷೇತ್ರ ಅದು ಬಹಳ ಒಂದು
ಆ ಭಾಗದ ಕೇರಳ ಭಾಗದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ. ಯಾಕೆ ಅಂತಂದ್ರೆ ಅಲ್ಲಿ ನಾವಷ್ಟು ಸ್ವಾಮೀಜಿಗಳನ್ನು ನಾನು ನೋಡಿದವ. ಅದರಲ್ಲಿ ನನಗೆ ಬಹಳ ಗೌರವಯುತವಾದಂತಹ ಸ್ವಾಮೀಜಿ ಅಂದ್ರೆ ಕೊಂಡೆಯೂರು ಕ್ಷೇತ್ರದ ಸ್ವಾಮೀಜಿ. ಯಾಕೆ ಅಂತಂದ್ರೆ ಆಧ್ಯಾತ್ಮಿಕವಾದಂತಹ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಮನುಷ್ಯ ಜನ್ಮಕ್ಕೊಂದು ಶ್ರೇಷ್ಠತೆಯನ್ನು ತಂದುಕೊಟ್ಟಂತಹ ಈ ಸ್ವಾಮೀಜಿಗಳಲ್ಲಿ ಕೊಂಡೆಯೂರು ಸ್ವಾಮೀಜಿಯವರು ಕೂಡ ಒಬ್ಬರು ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಅಂತ ಒಬ್ಬ ಸ್ವಾಮೀಜಿಯವರು ಯಾವುದೇ ಒಂದು ಕ್ಷೇತ್ರ ಅದು ಬೆಳಗಬೇಕಾದ್ರೆ ದೈವೀ ಶಕ್ತಿಯ ಜೊತೆಗೆ ಮಾನವೀಯ ಶಕ್ತಿ ಕೂಡ ಜೊತೆ ಸೇರಬೇಕು ಅಂತ ನಮ್ಮ ಹಿಂದೆ ನಮ್ಮ ಗ್ರಂಥಗಳೆಲ್ಲ ಹೇಳಿಕೊಂಡು ಉಲ್ಲೇಖ ಮಾಡಿಕೊಂಡು ಬಂದಂತಹ ವಿಚಾರ. ಆ ಒಂದು ದೃಷ್ಟಿಯಿಂದ ಯಾವ ಯಾವ ಕ್ಷೇತ್ರಗಳು ಇಲ್ಲಿ ಬೆಳಗಿದೆಯೋ ಆ ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿ ಸದಾಕಾಲ ಇದ್ದಾನೆ. ಅವನ ಒಂದು ಪರಿಶ್ರಮದಿಂದಾಗಿ ಮತ್ತು ಆ ಜಾಗದ ಒಂದು ಶಕ್ತಿಯ ಪ್ರಭಾವದಿಂದಾಗಿ ಆ ಕ್ಷೇತ್ರ ಬೆಳಗ್ತದೆ. ಅಂತಹ ಒಂದು ಕೊಂಡೆಯೂರು ಬೆಳಗಿದಂತಹ ಒಂದು ಕೊಂಡೆಯೂರು ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಕಾರ್ಯ, ಆ ಗಾಯತ್ರಿ ದೇವಿಯ ಆ ಒಂದು ಸಾನ್ನಿಧ್ಯದ ಆ ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಅದು ಮುಂದಕ್ಕೆ ನಡೆಯಬೇಕು ಅಂತ ಇದ್ರೆ ಅದಕ್ಕೆ ನಮ್ಮೂರಿನ ಎಲ್ಲ ಜನಗಳು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕಾಗುತ್ತದೆ. ಅದರಲ್ಲಿಯೂ ಕೂಡ ನಾವು ಇದೀಗ ಉಳ್ಳಾಲ ವಲಯ ಅಂತ ನಾವೇನು ಹೇಳ್ತೇವೋ ಆ ಉಳ್ಳಾಲ ತಾಲೂಕು ವಲಯದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಸೇರಿಕೊಂಡಿರ್ತಕ್ಕಂಥ ಜನಗಳೆಲ್ಲ ಒಂದಷ್ಟು ಬ್ರಹ್ಮಕಲಶಗಳನ್ನು ಮಾಡಿಕೊಂಡು ಬಂದವಂತೆ ಜನಗಳೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ. ಆದ ಕಾರಣ ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ. ಮುಖ್ಯವಾಗಿ ನಾವು ಪ್ರಥಮವಾಗಿ ಅಲ್ಲಿ ಒಂದು ಸೋಮಯಾಗ ಅಂತ ಮಾಡ್ತಾ ಇದ್ದಂತ ಕಾಲದಲ್ಲಿ ಉಳ್ಳಾಲ ವಲಯ ನಾನೇ ಅಧ್ಯಕ್ಷನಾಗಿದ್ದೆ. ಆವಾಗ ಏನಾಗ್ತದೆ ಕೊಂಡೆಯೂರಿನ ಬಗ್ಗೆ ಈ ಭಾಗದಲ್ಲಿ ಅಷ್ಟೊಂದು ಗೊತ್ತೂ ಇರಲಿಲ್ಲ ಜನಗಳಿಗೆ. ಅಷ್ಟೊಂದು ಕೊಂಡೆಯೂರು ಅಂತ ಗೊತ್ತಿದ್ರೆ ಆ ಬಗ್ಗೆ ಏನು ಗೊತ್ತಿರಲಿಲ್ಲ. ಆಮೇಲೆ ಅದರ ಸರಿಯಾದಂತ ಒಂದು ಪರಿಚಯವನ್ನು ನಾವಲ್ಲಿ ಮಾಡಿಸಿದ್ರೆ ಹಸಿರು ಹೊರಕಾಣಿಕೆ ಅತ್ಯಂತರು ಸೇರಿ ನಾವು ರವೀಂದ್ರ ಶೆಟ್ಟಿ ಅವರು ಸೇರಿ ನಾವು ಒಂದು ದೊಡ್ಡ ಹೊಸ ಹಸಿರು ಹೊರಕಾಣಿಕೆಯಲ್ಲಿ ಹೊರಡಿಸಿದ್ದೇವೆ. ಮಾತ್ರ ಎಲ್ಲ ಮೋಡಪಟ್ಟ ಮಂಗಳೂರಿನಿಂದ ಬಂದು ಒಟ್ಟಾಗಿ ನಾವು ಹೋದಂತ ಆ ಒಂದು ವೈಭವದ ಹಸಿರು ಹೊರಕಾಣಿಕೆಯನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿದ್ದೆ. ಅದಕ್ಕೆ ಕಾರಣ ಅಂತಂದ್ರೆ ಉಳ್ಳಾಲ ತಾಲೂಕಿನಲ್ಲಿ ಇರ್ತಕ್ಕಂತಹ ಜನಗಳಾದಂತ ಭಕ್ತರಾದಂತ ಸಾವಿರರು ಅಂತ ಹೇಳಿ ತುಂಬಾ ಸಂತೋಷ ಆಗ್ತುಂಟು. ಅದೇ ರೀತಿಯಲ್ಲಿ ನಾವು ಅವರ ಮುಂದೆ ಇರತಕ್ಕಂಥ ಏನು ಈ ಒಂದು ಜೀರ್ಣೋದ್ಧಾರ ಕಾರ್ಯ ಇದೆ ಅದಕ್ಕೆಲ್ಲ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಎನ್ನುವಂತ ಒಂದು ಮಾತಿನೊಂದಿಗೆ ಇಂದು ನಮ್ಮ ಕ್ಷೇತ್ರಕ್ಕೆ ಈ ಒಂದು ಉಮಾಮಹೇಶ್ವರಿ ಕಾಪಿಕಾಡು ಉಮಾಮಹೇಶ್ವರಿ ಒಂದು ಕ್ಷೇತ್ರ ಬಹಳ ಒಂದು ಒಳ್ಳೆಯ ಕ್ಷೇತ್ರ. ಯಾಕಂದ್ರೆ ಮೊನ್ನೆ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆದಾಗ ಲಕ್ಷಾಂತರ ಜನಗಳು ಬಂದು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇದರ ಸೇವೆಯನ್ನು ಮಾಡಿದಂಥದ್ದು ನಾವು ಈಗ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಅಂತ ಜಾಗದಲ್ಲಿ ಕೂತ್ಕೊಂಡು ನಾವು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕೊಂಡೆಯೂರು ಈ ಒಂದು ಸ್ವಾಮೀಜಿಯವರು ಮುಖ್ಯವಾಗಿ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಈ ಒಂದು ನಮ್ಮ ಕಾರ್ಯದಲ್ಲಿ ಬಂದು ಸೇರಿದ್ದಾರೆ. ಅವರನ್ನ ನಮ್ಮನ್ನ ಆಶೀರ್ವಾದಿಸಲಿಕ್ಕಿದ್ದಾರೆ. ಅವರನ್ನ ನಾನು ಈ ಸಂದರ್ಭದಲ್ಲಿ ಉಳ್ಳಾಲ ಈ ತಾಲೂಕಿನ ಸಮಸ್ತ ಭಕ್ತಾದಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದು ನಮ್ಮಲ್ಲಿರುವವರು ಶ್ರೀ ಕೆ ಮೋನಪ್ಪ ಭಂಡಾರಿಯವರು. ಅವರು ನಮ್ಗೆ ಗೊತ್ತಿದೆ, ಅವರ ಆದರ್ಶ ರಾಜಕಾರಣಿ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅವರು ಹಠವಾದಿಯಾಗಿ ಆಕೆ ಕೆಲಸವನ್ನು ಪೂರ್ಣಗೊಳಿಸತಕ್ಕಂಥ ಎಲ್ಲ ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥವರು ಮತ್ತು ಕೊಂಡೆಯೂರು ಕ್ಷೇತ್ರದ ಅವರ ಪರಮ ಭಕ್ತ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗಿಲ್ಲ. ಮತ್ತು ಆ ಕ್ಷೇತ್ರದ ಟ್ರಸ್ಟಿಯೂ ಕೂಡ ಆಗಿದ್ದಾರೆ. ಶ್ರೀ ಕೆ ಮೋನಪ್ಪ ಭಂಡಾರಿಯವರು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರು ಈ ಭಾಗದ ಉದ್ಯಮಿ ಎ ಜೆ ಶೇಖರ್ ಅವರು. ಉದ್ಯಮಿ ಮಾತ್ರ ಅಲ್ಲ, ಒಂದು ಹೃದಯ ಶ್ರೀಮಂತಿಕೆ ಉಳ್ಳಂತ ಒಬ್ಬ ವ್ಯಕ್ತಿ. ಯಾವುದೇ ಒಂದು ಇಂಥ ಕೆಲಸಗಳಾಗಬೇಕಾಗಿಲ್ಲ ಅವರ ಕೊಡುಗೆ ಅಲ್ಲಿ ಖಂಡಿತವಾಗಿಯೂ ಇದೆ. ಅಂತ ಒಬ್ಬ ವ್ಯಕ್ತಿ ನಮ್ಮ ಟ್ರಸ್ಟಿ ನಮ್ಮ ಕೊಂಡೆಯೂರು ಕ್ಷೇತ್ರದ ಟ್ರಸ್ಟಿಯೂ ಕೂಡ ಆಗಿರುವಂತದ್ದು ಕೂಡ ಸಂತೋಷ. ಇಲ್ಲಿಯ ನಮ್ಮ ಉಮಾಮಹೇಶ್ವರಿ ಈ ಒಂದು ಕ್ಷೇತ್ರದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮೊನ್ನೆ ನಡೆದಂತ ಒಂದು ಬ್ರಹ್ಮಕಲಶದಲ್ಲಿ ಕೂಡ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಅವರನ್ನು ನಾನು ಎ ಜೆ ಶೇಖರ್ ಅವರನ್ನು ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಮತ್ತು ಒಬ್ಬರು ಈ ಕೇಂದ್ರ ಸಮಿತಿಯ ಟ್ರಸ್ಟಿ ಕೂಡ ಮುಖ್ಯವಾಗಿ ಅವರು ಉಮಾಮಹೇಶ್ವರಿ ದೇವಸ್ಥಾನದ ಕ್ಷೇತ್ರದ ಅವರು ಕೂಡ ಆಗಿದ್ದಾರೆ. ಕೇಂದ್ರ ಸಮಿತಿಯ ಪ್ರಧಾನ ವ್ಯಕ್ತಿಯಾಗಿದ್ದಾರೆ.
KT ಸುವರ್ಣರ ಬಗ್ಗೆ ನಿಮಗೆಲ್ಲ ಗೊತ್ತು, ಅವರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅವರು ಕೂಡ ಇಂತಹ ಏನೇನು ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ ಅಲ್ಲಿ ಅವರ ಒಂದು ರೀತಿಯ ಮಾರ್ಗದರ್ಶನವೂ ಇದೆ, ಮತ್ತೆ ಅವರ ಕೊಡುಗೆಯೂ ಕೂಡ ಇದೆ. ಒಳ್ಳೆಯ ಒಂದು ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಒಳ್ಳೆಯ ಮನಸ್ಸಿನ ಒಬ್ಬ ವ್ಯಕ್ತಿ. ಇನ್ನೊಬ್ಬರು ಹಾಳಾಗಬಾರದು ಅನ್ನುವಂಥ ಒಂದು ಒಳ್ಳೆಯ ಮನಸ್ಸುಂಟಲ್ಲ, ಅಂತ ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂಥ KT ಸುವರ್ಣರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಅದಕ್ಕೆ ಒಳ್ಳೆಯ ಒಂದು ನೇತೃತ್ವ ಬೇಕು. ನೇತೃತ್ವ ಸಿಗದಿದ್ರೆ ಅಲ್ಲಿ ಆ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಸಿರು ಹೊರೆ ಕಾಣಲಿಕ್ಕೆ ಒಂದು ಒಳ್ಳೆಯ ನೇತೃತ್ವ ಯಾರು ಅಂತ ಹೇಳಿದ್ರೆ ಅದು ಚಂದ್ರವಾಸ ಅಡ್ಡಿ ಅಂತ. ಆದ ಕಾರಣ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಆದ ಕಾರಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಮತ್ತವರು ನಮ್ಮೊಂದಿಗೆ ಇದ್ದಾರೆ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು, ಮಾಜಿ ಅಧ್ಯಕ್ಷರು ಮತ್ತು ಒಳ್ಳೆಯ ಆದರ್ಶ ರಾಜಕಾರಣಿ ಕೂಡ, ಒಳ್ಳೆಯ ಮನಸ್ಸಿನ ಒಳ್ಳೆಯ ಏನು ದುರಹಂಕಾರ ಇಲ್ಲದ ಒಬ್ಬ ಸಜ್ಜನ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಗುರು ಹಿರಿಯರ ಬಗ್ಗೆ ಬಹಳಷ್ಟು ಗೌರವ ಉಳ್ಳಂತಹ ನಮ್ಮ ಚಂದ್ರಾಸ ಉಳ್ಳಾಲರು ಈ ಸಂದರ್ಭದಲ್ಲಿ ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರೊಳಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗೋಪಾಲ್ ಗುಪ್ತಾರ್ ಅವರು ನಮ್ಮೊಂದಿಗಿದ್ದಾರೆ. ಮುಖ್ಯವಾಗಿ ನಮ್ಮ ಗುತ್ತಾರೆ ಬಾಲ ಸಂರಕ್ಷಣಾ ಕೇಂದ್ರದ ಟ್ರಸ್ಟಿಯಾಗಿಕೊಂಡು ಎಲ್ಲ ಧಾರ್ಮಿಕವಾದಂತಹ ಎಲ್ಲ ಸೇವಾ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲೆಯ ಪ್ರಮುಖರು ಕೂಡ ಆಗಿದ್ದಾರೆ. ನಮಗೆ ಬಹಳ ವರ್ಷಗಳಿಂದ ಅವರು ನಮ್ಮ ಆತ್ಮೀಯರು ಕೂಡ ಆಗಿದ್ದು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಗೋಪಾಲ್ ಗುಪ್ತಾರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸುರೇಶ್ ಭಟ್ನಾಗರ್ ಅವರು ಒಳ್ಳೆ ರಾಜಕಾರಣಿ ಅವರು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಒಳ್ಳೆಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಕೂಡ ಹೌದು. ಧಾರ್ಮಿಕ ಪರಿಷತ್ತಿನ ಸದಸ್ಯರು ಮಾತ್ರ ಅಲ್ಲ, ಅವರು ಎಲ್ಲ ಜನಗಳೊಂದಿಗೆ ಸಮಾನವಾಗಿ ಬೆರೆಯುವಂತಹ ಒಳ್ಳೆಯ ಮನಸ್ಸಿನ ಒಳ್ಳೆಯ ಮನುಷ್ಯರು ಯಾರು ನಮ್ಮ ಸುರೇಶ್ ಭಟ್ನಾಗರ್. ತಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಕೂಡ. ಮಾತ್ರ ಅಲ್ಲದೆ ಹಣ ಎಲ್ಲ ಯಾವುದೆಲ್ಲ ಇರ್ತದೆ, ಸಂಪತ್ತು ಎಲ್ಲರಲ್ಲಿ ಇರ್ತದೆ, ಆದ್ರೆ ಕೊಡುವಂತ ದೊಡ್ಡ ಮನಸ್ಸು ಇರ್ಬೇಕು. ಅಂತ ದೊಡ್ಡ ಮನಸ್ಸು ಹೊಂದಿರ್ತಕ್ಕಂಥ ಸುರೇಶ್ ಭಟ್ನಾಗರ್ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಯಶವಂತ ದೇವರಾಜ್ ನಮ್ಮೊಂದಿಗೆ. ಯಶವಂತ ದೇವರಾಜ್ ಕೂಡ ಎಲ್ಲ ನಮ್ಮ ಸಪ್ತಸ್ವರ ಕಲಾ ಕೇಂದ್ರದ ಕಲಾ ತಂಡದ ಶಾರದೋತ್ಸವದ ಒಂದು ಅಧ್ಯಕ್ಷರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ ಅವರು. ಅವಾಗ ನನಗೆ ಅವರ ಸರಿಯಾದಂತಹ ಪರಿಚಯ ಆಯಿತು. ಬಹಳ ಒಳ್ಳೆಯ ಒಬ್ಬ ವ್ಯಕ್ತಿ ಅವರು. ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಅವರ ಯಶವಂತ ದೇವರಾಜ್ ಅವರು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ರವಿಶಂಕರ್ ಸೋಮೇಶ್ವರ್ ಅವರು. ಹೆಸರಿದೆ ರವಿಶಂಕರ್ ಸೋಮೇಶ್ವರ್ ಅವರು. ವೇದಿಕೆ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ರವಿಶಂಕರ್ ಸೋಮೇಶ್ವರ್ ಅವರನ್ನು ನಾವು ಮಾತನಾಡಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಕೂತವರೆಲ್ಲ ಬೇರೆ ದಿನೇಶ್ ಅವರಿದ್ದಾರೆ, ದೇವಸ್ಥಾನದ ಅಧ್ಯಕ್ಷರಾಗಿದ್ದವರು. ಆದ ಕಾರಣ ನೀವೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಸೇವಾ ಕಾರ್ಯವನ್ನು ಮಾಡ್ತಾ ಇರ್ಬೋದು. ಆದ ಕಾರಣ 9 ಕೆರೆ ಮಾರ್ಗಣೆಯ 9 ಕೆರೆ ಕ್ಷೇತ್ರ ಶರತ್ಚಂದ್ರ ಗಟ್ಟಿ 9 ಕೆರೆ ಕ್ಷೇತ್ರ ನಿರ್ಮಾಣ ಆಶ್ರಮದ ದೊಡ್ಡ ಭಕ್ತರು ಕೂಡ ಆಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಕೂಡ ನಮಗೆ ಅವರ ಮುಖ ಪರಿಚಯ ಎಲ್ಲ ಉಂಟು, ಮಾತಾಡಿದಷ್ಟು ನನಗೆ ಗೊತ್ತಿಲ್ಲ, ಕ್ಷಮಿಸಬೇಕು. ನೀವು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ನಿಮ್ಮನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಿನೇಶ್ ಅತ್ತಾವರು ಕೂಡ ಇಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಿನೇಶ್ ಅತ್ತಾವರೇ ಬನ್ನಿ. ಸರಿ, ಈಗ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಜನಗಳು, ಇಲ್ಲಿ ನಮ್ಮ ಎದುರುಗಡೆ ಕೂತಂತ ನೀವೆಲ್ಲರೂ ಕೂಡ ಒಂದೊಂದು ಜಾಗದ ಒಂದೊಂದು ಕ್ಷೇತ್ರದ ರಾಯಭಾರಿಗಳು ಅಂತ ಹೇಳಿದರೆ ಖಂಡಿತ ತಪ್ಪಾಗಿಲ್ಲ. ನೀವು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಈ ಸಭೆಯಲ್ಲಿ ಉಪಸ್ಥಿತರಿದ್ದೀರಿ. ನಿಮ್ಮ
ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿದೆ. ಎಲ್ಲ ಎದುರುಗಡೆ ಕೂತಂತ ಎಲ್ಲ ಮಹನೀಯರನ್ನ ಈ ಒಂದು ಸಭೆಯ ಪರವಾಗಿ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತುಗಳಿಗೆ ತಿಳಿಸಿದ ಎಲ್ಲರಿಗೂ ಸ್ವಾಗತ. ನಮ್ಮ ಈ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಶ್ರೀ ರಘುರಾಮ್ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಕುಸುಮಗಟ್ಟಿಯವರು ಕ್ಷೇತ್ರದ ಟ್ರಸ್ಟಿಯವರಿದ್ದಾರೆ. ಶ್ರೀಮತಿ ನಿರ್ಮಲಾ ಕುಂಜಾಪುರವರಿದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ಧಾರ್ಮಿಕ ಸಾಮಾಜಿಕ ಮುಖಂಡರಾದಂಥ ಭಾಸ್ಕರ್ ಕುಪ್ಪಟ್ ಅವರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಪ್ರದೀಪ್ ಗಿಲ್ಲೆಯವರು ಕ್ಷೇತ್ರದ ಅನನ್ಯ ಭಕ್ತರು, ಅವರನ್ನು ಕೂಡ ಸ್ವಾಗತಿಸುತ್ತಾ ಪ್ರಶಾಂತ್ ಗಟ್ಟಿ ಆಡಿದ ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ನಿರ್ಮಲಾ ಟ್ರಸ್ಟ್ ಹಾಗೂ ಆಸ್ಪತ್ರೆ ಕಾರ್ಯದಳದ ಪ್ರಮುಖರಾದಂಥ ಡಾಕ್ಟರ್ ಲತಾರಯ್ಯವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತ. ಶ್ರೀಮತಿ ಸುರೇಖಾ ಚಂದ್ರ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸುರೇಖ್ ಚಂದ್ರ ಇದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಅವಿನಾಶ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಗೋಪಿನಾಥ್ ಕಾಪಿಗಾಡ್ರವರಿದ್ದಾರೆ. ಶ್ರೀಯುತ ಭಗವಂತ ದಾಸರವರು, ಹಾಗೆ ಭಾಸ್ಕರ್ ಗಟ್ಟಿಯವರು, ಶ್ರೀಯುತ ಗೋಪಿನಾಥ್ ಪಲ್ಲಮಿಲ್ಲ ಇವರೆಲ್ಲ ನಮ್ಮೊಂದಿಗಿದ್ದಾರೆ. ಸೇರಿದಂತ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಹಾಗೆ ಕೊಂಡೂರು ಕ್ಷೇತ್ರದ ಭಕ್ತರು ನಮ್ಮೊಂದಿಗಿದ್ದಾರೆ, ಅವರನ್ನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ನಮ್ಮ ಮಾರ್ಗದರ್ಶಕರಾದಂಥ ಮೋಹನಪ್ಪ ಭಂಡಾರಿಯವರ ಧರ್ಮಪತ್ನಿಯವರು ಕೂಡ ಅವರು ಒಟ್ಟಿಗೆ ಇರ್ತಾರೆ. ಅವರು ಯಾವ ಕಾರ್ಯಕ್ರಮದಲ್ಲಿ ಹೋಗುವುದು ಕೂಡ ಒಟ್ಟಿಗೆ ಹೋಗುದು, ಯಾವುದೇ ಮದುವೆ ಸಮಾರಂಭದಲ್ಲಿ, ಯಾವುದೇ ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಅವರ ಧರ್ಮಪತ್ನಿಯವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಶ್ರೀಯುತ ಮೋಹನಪ್ಪ ಭಂಡಾರಿಯವರು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶಕರು. ನಮ್ಮ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಒಂದು ಹೊರೆಕಾಣಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಬೃಹತ್ ಮಟ್ಟದ ಒಂದು ಹೊರೆಕಾಣಿಕೆ ಇಲ್ಲಿಗೆ ಸಮರ್ಪಣೆ ಆಗಲಿಕ್ಕೆ ಕಾರಣೀಕರ್ತರು ಅಂತ ಮೋಹನಪ್ಪ ಭಂಡಾರಿಯವರು ಇಂದಿನ ಸಭೆಯ ಉದ್ದೇಶ, ಹಾಗೆ ಕೊಂಡೂರು ಕ್ಷೇತ್ರದ ಜೀರ್ಣೋದ್ಧಾರದ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ತಾಯಿ ಉಮಾಮೇಶ್ವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮಿಯವರ ಆಶೀರ್ವಾದವನ್ನು ಬೀರುತ್ತಾ ಉಪಸ್ಥಿತ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರು ಸ್ವಾಗತ ಮಾಡೋದು. ಮತ್ತು ನಮ್ಮ ಕ್ಷೇತ್ರರು ಬಹಳ ವ್ಯವಸ್ಥಿತವಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಆದರೂ ಉದ್ದೇಶದ ಬಗ್ಗೆ ನಾನು ಇವತ್ತು ತಿಳಿಸಲಿಕ್ಕೆ ಹೊರಟಿದ್ದೇನೆ. ಕಳೆದ 23-24 ವರ್ಷಗಳ ಹಿಂದೆ ಕೊಂಡೇವರು ಮಂಜೇಶ್ವರ ತಾಲೂಕಿನ, ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕೊಂಡೇವರು ಇಲ್ಲಿ ಒಂದು ಮಠ ಸ್ಥಾಪನೆ ಆಗ್ತದೆ. ಆ ಮಠದ ಹೆಸರು ಯೋಗಾನಂದ ನಿತ್ಯಾನಂದ ಆಶ್ರಮ. ಅದರ ಸ್ವಾಮೀಜಿಗಳು ಯೋಗಾನಂದ ಸರಸ್ವತಿ. ಆಗ ಭಾಳ ಸಣ್ಣ ಮಟ್ಟದಲ್ಲಿ ಒಂದು ಸಣ್ಣ ಗುಡಿಸಲಿನ ರೀತಿಯಲ್ಲಿರುವಂಥ ಒಂದು ಸಣ್ಣ ಕಟ್ಟಡದಲ್ಲಿ ಸ್ವಾಮೀಜಿಯವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆ ನಂತರ ಸ್ವಾಮೀಜಿಯವರು ಹಿಂದೆ ನೋಡಲೇ ಇಲ್ಲ. ಪ್ರಾರಂಭದ ಹಂತದಲ್ಲಿ ಅಲ್ಲಿದ್ದಂಥದ್ದು 20 ಸೆನ್ಸ್ ಜಾಗ. ಆ 20 ಸೆನ್ಸ್ ಜಾಗವನ್ನು ಇವತ್ತು ಸ್ವಾಮೀಜಿಯವರ ಪ್ರಯತ್ನ ಮತ್ತು ಊರಿನ ಊರ ಜನರ ಸಹಕಾರದೊಂದಿಗೆ 22 ಎಕರೆ ಅವರಿಗೆ ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಎಂಬುದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೀನಿ. ಸ್ವಾಮೀಜಿಯವರು ಅಷ್ಟು ಮಾತ್ರ ಅಲ್ಲ, ಸಾಮಾಜಿಕ ಚಟುವಟಿಕೆ ಕಣ್ಣೂರಿನವರೆಗೆ ಭಕ್ತರು ಅಲ್ಲಿಗೆ ಬರ್ತಾರೆ. ಈಚೆ ಕೇರಳದ ಬೆಂಗಳೂರಿನಿಂದಲೂ ಬರ್ತಾರೆ, ಉತ್ತರ ಪ್ರದೇಶದಿಂದ ಬರ್ತಾರೆ, ಮಧ್ಯಪ್ರದೇಶದಿಂದ ಬರ್ತಾರೆ. ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ಈಗ ಅಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಬಂದವರಿಗೆ ಉಳ್ಕೊಳ್ಳಿಕ್ಕೆ ಜಾಗನೇ ಇರಲಿಲ್ಲ. ಆದರೆ ಈಗ ತುಂಬ ಪ್ರಯತ್ನ ಮಾಡಿದೆ, ವ್ಯವಸ್ಥೆ ತುಂಬ ಮಾಡಿದೆ. ಆದರೂ ಸಾಕಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಭಾಗ. ಅದರೊಟ್ಟಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ತದೆ. ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡೋದು, ಭತ್ತ ಸಮೇತ, ಭತ್ತ ಮತ್ತು ತರಕಾರಿ ವಿಶೇಷ ಈ ಎಲ್ಲ ಕೃಷಿಗಳನ್ನು ಮಾಡುವ ಮೂಲಕ ಒಂದು ಮಾದರಿ
ಆಶ್ರಮ ಎಂಬುದಾಗಿ ಹೆಸರು ಗಳಿಸಲಿಕ್ಕೆ ಕಾರಣರಾಗಿದ್ದಾರೆ. ಅದರೊಟ್ಟಿಗೆ ನಾವು ಯಾವ ಒಂದು ಗೋಮಾತೆಯನ್ನು ತಾಯಿ ಎಂಬುದಾಗಿ ಪ್ರಾರ್ಥನೆ ಪೂಜಿಸ್ತಾ ಇದ್ದೇವೋ ಆ ಗೋಮಾತೆ ಅಥವಾ ಗೋವಿನ ಒಂದು ಶಾಲೆ ಸುಮಾರು 135-140ವರೆಗೆ ಆ ಗೋವುಗಳು ಅಲ್ಲಿದೆ. ಸುಲಭದ ಕೆಲಸ ಅಲ್ಲ. 140 ಗೋವುಗಳನ್ನು ಸಾಕುವುದಂದರೆ ಅದು ಬಹಳ ತ್ರಾಸದ ಕೆಲಸ. ಅದನ್ನು ಬಹಳ ಕಷ್ಟಪಟ್ಟು ಅಲ್ಲಿ ಸಾಕುವಂಥ ಕೆಲಸವನ್ನು ಸ್ವಾಮೀಜಿಯವರು ಮಾಡ್ತಾರೆ. ಅದರೊಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆ ಇದೆ, ಒಂದು ಅನುದಾನಿತ ಶಾಲೆ ಇದೆ, ಇನ್ನೊಂದು ಖಾಸಗಿ ಶಾಲೆ ಇದೆ. ಈ ಎರಡೂ ಶಾಲೆಗಳನ್ನು ಆಶ್ರಮದ ವತಿಯಿಂದ ನಡೆಸಲಾಗಿದೆ. ಈ ಮಕ್ಕಳಿಗೆ ಮಧ್ಯಾಹ್ನದ ಊಟ ಈ ಆಶ್ರಮದಲ್ಲಿ ಅದರೊಟ್ಟಿಗೆ ಧರ್ಮಾರ್ಥ ವಿದ್ಯಾಭ್ಯಾಸ ಕೂಡ 40% ಆಗ್ತಾಯಿದೆ. ಅಂತೂ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಕೈಗೊಳ್ಳಲಾಗಿದೆ. ಅದರೊಟ್ಟಿಗೆ ಅನ್ನ, ಅಕ್ಷರ, ಆರೋಗ್ಯ, ಅಕ್ಷಯ ಮತ್ತು ಆಧಾರ, ಈ 5 ವಿಷಯದವನ್ನು ಮೂಲ ಉದ್ದೇಶಕ್ಕೆ 5. ಈ 5ರ ಬಗ್ಗೆಯೇ ಅಲ್ಲಿ ಚಿಂತನೆ ಮಾಡುತ್ತದೆ. ಯಾರು ಹಸಿದಾಗಿ ಬರ್ತಾರೆ ಅವರಿಗೆ ಅನ್ನ ಕೊಡಬೇಕು, ಊಟ ಇಲ್ಲದೆ ಅವರು ಮರಬಾರದು. ರಾತ್ರಿ 12 ಗಂಟೆ ಬಂದರೂ ಕೂಡ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಏನಂತ ಕೇಳಲಿಕ್ಕಿಲ್ಲ. ಇದು ಅನ್ನದ ವ್ಯವಸ್ಥೆ. ಅದರೊಟ್ಟಿಗೆ ಅಕ್ಷರ ವಿದ್ಯಾಭ್ಯಾಸ, ನನಗಾಗಿ ಹೇಳಿದೆ ಶಾಲೆಗಳಿದೆ ಅಂತೇಳಿ. ಈ ಶಾಲೆ ನಡೆಸುವಂಥ ಕೆಲಸ, ಯಾಕೆಂದರೆ ಈ ಪ್ರದೇಶ ಈಗ ಸ್ವಲ್ಪ ಅಭಿವೃದ್ಧಿ ಆಗಿದೆ. ಭಾಳ ಹಿಂದುಳಿದ ಪ್ರದೇಶ ನನ್ನ ಊರು. ಆ ಹಿಂದುಳಿದ ಪ್ರದೇಶವನ್ನು ಇವತ್ತು ಮುಂದಕ್ಕೆ ತರುವಂಥ ಕೆಲಸವನ್ನು ಮಾಡ್ತದೆ. ಹಾಗೆ ಯಾರೆಲ್ಲ ಸೂರು ಇಲ್ಲದೆ ಇರ್ತಾರೆ, ಮನೆ ಇಲ್ಲದೆ ಇರ್ತಾರೆ, ಅವರಿಗೆ ಸೂರಿನ ವ್ಯವಸ್ಥೆಯನ್ನು ಬೇರೆ ಬೇರೆ ಮೂಲಗಳಿಂದ ಯಾರ್ಯಾರನ್ನು ಇಟ್ಕೊಂಡು ಯಾರ್ಯಾರ ವ್ಯವಸ್ಥೆಗಳನ್ನು ಅದನ್ನು ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಅಲ್ಲಿ ಬರುವಂಥ ಕಷ್ಟ ಯಾರು ಹೇಳ್ತಾರೋ ಅವರಿಗೆ ಆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅದರೊಟ್ಟಿಗೆ ಆಧಾರ ಅಂದರೆ ಉದ್ಯೋಗ. ನೇರವಾಗಿ ಆಶ್ರಮದಿಂದ ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ, ಆದರೆ ಬೇರೆ ಬೇರೆ ಮೂಲಗಳಿಂದ ವ್ಯಾಪಾರ ಮಾಡುವ ಆಸಕ್ತಿ ಇದ್ದವರಿಗೆ ಅಂಗಡಿಗಳನ್ನು ಎಲ್ಲೆಲ್ಲಿ ಹುಡುಕಿ, ಅಲ್ಲಿ ಉಪ್ಪಳದ ಪರಿಸರದಲ್ಲಿ ಹುಡುಕಿ ಅವರಿಗೆ ಆ ಅಂಗಡಿಗಳನ್ನು ಒದಗಿಸಿಕೊಡುವಂಥ ಕೆಲಸ, ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡೋ ಮೂಲಕ ಅವರಿಗೆ ಜೀವನಾಧಾರ. ಅದರೊಟ್ಟಿಗೆ ಬೇರೆ ಬೇರೆ ಹಾಗೆ ಕೂತ್ಕೊಳ್ಳೋದಿಲ್ಲ, ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಇದೆ ಅವರಿಗೆ. ಅವರ ಮೂಲಕ ಯಾರೆಲ್ಲೆಲ್ಲ ಇನ್ಫ್ಲೂಯೆನ್ಸ್ ಅರ್ಜಿ ಹಾಕ್ತಾರೆ, ಬರ್ತಾರೆ, ಸ್ವಾಮೀಜಿ ನಾನೊಂದು ಅರ್ಜಿ ಹಾಕಿದ್ದೇನೆ ಅಂತ ಹೇಳ್ತಾರೆ. ಸ್ವಾಮೀಜಿ ಮಾತಾಡಲಿಕ್ಕೆ ಕೂತ್ಕೊಳ್ಳೋದಿಲ್ಲ. ಸ್ವಾಮೀಜಿ ಯಾರದಕ್ಕೆ ಸಂಬಂಧಪಟ್ಟಂಥ ಹುಡುಕಿ ಅವರಿಗೆ ಫೋನ್ ಮಾಡುವ ಮೂಲಕ ಸಹಾಯ ಕೊಡಬೇಕು, ಅವರನ್ನು ಹಿಂಗೆ ಮಾಡಬೇಕು, ಅವರಿಗೆ ತುಂಬ ಉಪಕಾರ ಆಗುತ್ತೆ ಎಂಬ ಮಾತನ್ನು ಹೇಳಿ ಅವರಿಗೆ ಆ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲ ಮನುಷ್ಯನ ಬೇಡಿಕೆ ಏನಿದೆ, ಆಶಯ ಏನಿದೆ, ಅದೆಲ್ಲವನ್ನು ಪೂರ್ಣ ರೀತಿಯಲ್ಲಿ ಈ 5 ಆಧಾರ ಅಥವಾ ಈ 5 ಅಂಶಗಳ ಮೂಲಕ ಸ್ವಾಮೀಜಿಯವರು ಆಶ್ರಮದ ಮೂಲಕ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಅಲ್ಲಿ ವಿಶೇಷತೆ. ಯಾರು ಬಂದವರಿಗೂ ಇಲ್ಲ ಅಂತ ಹೇಳುವಂಥ ಪ್ರಶ್ನೆಯೇ ಇಲ್ಲ. ಆ ರೀತಿಯ ಭಾವನೆಗಳು. ಆದ ಕಾರಣ ಕೂಡ ಇಲ್ಲಿ ಸಂಪರ್ಕ ಮಾಡಬೇಕಂದ್ರೆ ಸುಲಭದ ಕೆಲಸ ಅಲ್ಲ. ತುಂಬ ಸ್ವಾಮಿಗಳು ಯಾರು ಹೇಳಿದ್ರು, ತುಂಬ ಸ್ವಾಮಿಗಳಿದ್ದಾರೆ. ಆ ಸ್ವಾಮಿಗಳಲ್ಲಿ ಇವರು ಒಂದು ವಿಶಿಷ್ಟವಾದ ಸ್ವಾಮೀಜಿಯವರು ಅಂತೇಳಿ. ಖಂಡಿತ ಅದಕ್ಕೆ 2 ಮಾತಿಲ್ಲ, ವಿಶಿಷ್ಟವಾದ ಸ್ವಾಮೀಜಿಯವರು ಅಂದರೆ ಅಲ್ಲಿ ಆ ಹಿಂದಿನ ಅವರು ಸಂಘದ ಮುಖ್ಯ ಶಿಕ್ಷಕರಾಗಿದ್ದರು. ಒಬ್ಬ ಸಂಘದ ಶಿಕ್ಷಕ ಯಾವ ಕಡೆಗೂ ಹೋದರು, ಯಾವ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಥವಾ ಯಾವ ಉದ್ಯೋಗ ತೊಡಗಿದರು, ಅಲ್ಲಿಯ ಸಂಘದ ಪ್ರಭಾವ ಅವರಲ್ಲಿ ಖಂಡಿತವಾಗಿ ಇರುತ್ತದೆ. ಅದೇ ಆ ರೀತಿಯ ಆ ನೋಡಿಪ್ಪ ಅಂತ ಹೇಳ್ತಾರಲ್ಲ, ಅದು ಅವರನ್ನು ಆ ಕಡೆಗೆ ಹೇಳ್ಕೊಂಡು ಹೋಗ್ತದೆ. ಅದಕ್ಕೆ ಸ್ವಾಮೀಜಿ ಉದಾಹರಣೆ. ನಾವೆಲ್ಲ ಅಲ್ಲಿ ಶಾಲೆಗೆ ಹೋಗೋ ಸ್ವಾಮೀಜಿಯವರು ನನಗೆ ಜೂನಿಯರ್, ಸ್ವಲ್ಪ ಅವರು ಜೂನಿಯರು. ಅದಕ್ಕೆ ಹೇಳ ಅವನು ಅಲ್ಲಿ 5ನೇ ಕ್ಲಾಸ್ವರೆಗೆ ನಾನು ಅಲ್ಲಿ ಅದೇ ಶಾಲೆ, ಅದೇ ನಮ್ಮದು ಅನುದಾನಿತ ಶಾಲೆ. ಆ 5ನೇ ಕ್ಲಾಸ್ವರೆಗೆ ನಾನು ಅಲ್ಲೇ ಓದೋದು. ಸ್ವಾಮೀಜಿಯವರು ಬರ್ತಾಯಿದ್ರು ಅಲ್ಲಿಗೆ. ಅಂದರೆ ಅದೊಂದು 5-6 7 ವರ್ಷ ಇರ್ಬೋದು. ಇಂತೂ ಸ್ವಾಮೀಜಿಯವರು ನನಗೆ ಪರಿಚಯ ಇದೆ, ಅಂದರೆ ಹತ್ತಿರ ಪರಿಸರದವರೆಗೂ. ಅದ ಕಾರಣ ವೈಶಿಷ್ಟ್ಯವಾದಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರೊಟ್ಟಿಗೆ ಒಂದು ದೇವಸ್ಥಾನ, ನಿತ್ಯಾನಂದ ಆಶ್ರಮ, ಇದನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನಿತ್ಯಾನಂದನೇ ಅಲ್ಲಿ ಆ ಸ್ವಾಮಿ, ಅಲ್ಲಿ ನಮ್ಮ ಮಠದ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಕಲ್ಲಿದೆ. ನಾವು ಸಣ್ಣದಿರುವಾಗ ಈ ನಮ್ಮ ಜಾನುವಾರುಗಳು ನಮ್ಮ ಮನೆ ಹತ್ತಿರ
ಜಾನುವಾರುಗಳು ಆಚೆ ಆಚೆ ಓಡಾಡ್ತಾ ಇರೋರು. ಆ ಸಂದರ್ಭ ಆಗಾಗ ಓಡ್ತಾ ಇದ್ದೇವೆ ಅಂತ. ಆಗ ಒಂದು ಸಣ್ಣ ಕಲ್ಲಿತ್ತು, ಕಪ್ಪು ಕಲ್ಲು. ಆ ಕಪ್ಪು ಕಲ್ಲು ಅದರಲ್ಲಿ ನಿತ್ಯಾನಂದ ಸ್ವಾಮಿಯವರು ಕೂತ್ಕೊಂಡಿದ್ದಾರೆ ಅಂತೇಳಿ ವಿಶೇಷ. ಆ ಕಲ್ಲನ್ನು ಈಗ ಅದು ನೋಡಿದರೆ ಗೊತ್ತಾಗ್ಬೋದು ನಿಮಗೆ, ಅದು ಎಷ್ಟು ಬೆಳೆದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಿಂದೆ ನೋಡಿದ ಕಲ್ಲಿಗೂ ಈಗ ನೋಡಿದ ಕಲ್ಲು ಅದು ರೌಂಡ್ ಆಗಿ ಆಕಾರದಲ್ಲಿದೆ. ಅದು ಹೇಗೆ ಯಾವ ರೀತಿಯಲ್ಲಿ ವಿಶೇಷವಾದ ವಿಕೃತವನ್ನು ಹೊಂದದೆ ಎಂಬಂಥದ್ದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಪ್ರದೇಶ. ಅಂತೂ ಅದರೊಟ್ಟಿಗೆ ಸ್ವಾಮೀಜಿಯವರು ಇನ್ನೊಂದು ವಿಶೇಷ ಅಂದರೆ, ಅದೆಲ್ಲ ಈ ಪ್ರದೇಶ ಮುಸ್ಲಿಂ ಬಾಹುಲ್ಯವಿರುವಂಥ ಸ್ಥಳ. ಮುಸ್ಲಿಂ ಬಾಹುಲ್ಯ ಸುತ್ತಲೂ ಮುಸ್ಲಿಂ ಇರುವಂಥದ್ದು. ಆದರೆ ಈಗ ಈ ಜಾಗ ಹೇಳಿದಲ್ಲ ನಾವು, ಅದು ಅವರಿಂದಲೇ ಪಡ್ಕೊಂಡದ್ದು. ಅವರೇ ಸ್ವಾಮೀಜಿಗೆ ಕೊಟ್ಟು, ತೆಕ್ಕೊಳ್ಳಿ ಸ್ವಾಮಿ ತೆಕ್ಕೊಳ್ಳಿ, ನಮಗೆ ಇಲ್ಲ ಇದ್ದರೆ ನಾವು ಸ್ವಲ್ಪ ಸಮಯದ ಕೊಡಿ, ಜಾಗ ತೆಕ್ಕೊಳ್ಳಿ ಎಂಬ ರೀತಿಯವರಿಗೆ ಅಲ್ಲಿ ಮುಟ್ಟಿದೆ ಅಂತಾದರೆ, ಸ್ವಾಮೀಜಿಯವರ ಮತ್ತು ಆಶ್ರಮದ ದೇವಸ್ಥಾನದ ತಾಯಿ ಗಾಯತ್ರಿ ಮಾತೆ, ಆ ಗಾಯತ್ರಿ ಮಾತೆಯ ಪ್ರಭಾವ ಮತ್ತು ನಿತ್ಯಾನಂದ ಸ್ವಾಮಿಯ ಪ್ರಭಾವ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡಿ. ಆ ರೀತಿಯ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಸ್ವಾಮೀಜಿ ಮಾಡಿಕೊಂಡು ಬರ್ತಾರೆ. ಅಂತೂ ಇಂತೂ ನಿಮ್ಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ನಮಗೆ ತಿಂಗಳಿಗೆ ಎಷ್ಟು ಖರ್ಚು ಬರ್ಬೋದು ನೋಡಿ, ಹೇಳಿ ನೋಡಿ ಯಾವುದು. ಇಷ್ಟೆಲ್ಲ ಹೇಳಿದೆ ನಾನು, ಎಷ್ಟು ಖರ್ಚು ಬರ್ಬೋದು ತಿಂಗಳಿಗೆ? 18 ಲಕ್ಷ. ಇದೆಲ್ಲವನ್ನು ನಿಭಾಯಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಸುಲಭದ ಕೆಲಸ ಅಲ್ಲ. ಇದು ಆಗ್ತಾ ನಡೀತದೆ, ಎಲ್ಲ ದೈವೇಚ್ಛೆ. ಸಾಧಿಸಿದರೆ ಸಬಳ ನಂಬೋದು ಎಂಬುದನ್ನು ಸಾಧಿಸಿ ತೋರಿಸುವಂಥ ಕೆಲಸವನ್ನು ಸ್ವಾಮೀಜಿಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಅದರೊಟ್ಟಿಗೆ ನಮ್ಮ ಟ್ರಸ್ಟಿಗಳು ಅವರೆಲ್ಲ ಇದ್ದಾರೆ. ಅದರೊಟ್ಟಿಗೆ ಈಗ ತುಂಬ ಜನ ಹೊಸ ಟ್ರಸ್ಟಿಗಳಿದ್ದಾರೆ, ಪ್ರಭಾವಿಗಳಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುವಂಥ ಕೆಲಸ ಆಗಿದೆ. ಅಂತೂ ಒಂದು ವ್ಯವಸ್ಥಿತವಾದಂಥ ಹಿಂದೂ ಸಮಾಜದ ಏಳಿಗೆಗೆ ಬೇಕಾಗಿ ದುಡಿಯುವಂಥ ಒದಗುವಂಥ ಒಂದು ವ್ಯವಸ್ಥೆ ಆ ದೇವಸ್ಥಾನ ಮತ್ತು ಆ ಮಠದಿಂದ ಸ್ವಾಮೀಜಿ ನೇತೃತ್ವದಲ್ಲಿ ಆಗುತ್ತೆ ಎಂಬಂಥದ್ದು ಭಾಳ ಸ್ಪಷ್ಟ. ಈ ರೀತಿಯ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಕಟ್ಟಿ, ದೇವಸ್ಥಾನ ಕಟ್ಟಿ ಆಯಿತು, ಆನಂತರ ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶ ಆಯಿತು. ಇದು ಎರಡನೇ ಬ್ರಹ್ಮಕಲಶ. ಫಸ್ಟಿಗೆ ಆಗಿ 12 ವರ್ಷದ ನಂತರ ಪುನಃ ಬ್ರಹ್ಮಕಲಶ ಆಯಿತು. ಈಗ ಪುನಃ ಬ್ರಹ್ಮಕಲಶ ದಿವಸನಿಗೆ ಆಗಬೇಕಷ್ಟೆ. ಅಂತೂ ಅದಕ್ಕೆ ಬೇಕಾದ ಅಡಿಪಾಯವನ್ನು ಇಲ್ಲಿ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಸ್ವಾಮೀಜಿಯವರು ಸೂಚನೆ ಕೊಟ್ಟು ಮಾಡಿದ್ದಾರೆ. ಅದರೊಟ್ಟಿಗೆ ಮಂಗಳೂರಿನಲ್ಲಿ ಮೊನ್ನೆ 28 ತಾರೀಕು ಕಳೆದ ತಿಂಗಳ ಕಡೆ ವಾರದಲ್ಲಿ ಮಂಗಳೂರಿನಲ್ಲಿ ಕೂಡ ಒಂದು ವ್ಯವಸ್ಥಿತವಾದ ಸಮಿತಿಯಾಗಿದೆ. ಅಲ್ಲಿ ಸ್ವಾಮೀಜಿಯವರು ರಿಕ್ವೆಸ್ಟ್ ಮಾಡಿಕೊಂಡು ಉಳ್ಳಾಳದಲ್ಲಿ ಕೂಡ ಆಗಬೇಕು ಎಂಬಂಥದ್ದು. ಯಾಕೆಂದರೆ ಉಳ್ಳಾಳದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲಿಗೆ. ನಮ್ಮ ಇವರೆಲ್ಲ ಅಲ್ಲಿಗೆ ಸದಾ ಬರುವವರು. ಇನ್ನೂ ಕೆಲವರು ಇದ್ದಾರೆ, ಇವತ್ತು ನಾನು ಕೇಳಿದೆ ಕೆಲವರನ್ನು, ಅವರು ಬರಲಿಲ್ಲ, ಸಿಕ್ಕಿಲ್ಲಲ್ಲ ಅಂತ ಹೇಳಿದರು. ಅಂತೂ ತುಂಬ ಜನರು ಅವರು ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೇವೆ. ಪರೆಕಾಣಿಕೆ ಇರ್ಬೋದು ಅಥವಾ ಹಿಂದಿನ ಬ್ರಹ್ಮ ಕೆಲಸ ಇರ್ಬೋದು, ಆ ಸಂದರ್ಭದಲ್ಲಿ ಕೂಡ ಎಲ್ಲರನ್ನು ನಾವು ಕರ್ಕೊಂಡು ಹೋಗಿ ಒಪ್ಪಿಕೊಂಡಿದ್ದಾರೆ. ಅವರು ನೋಡಿದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. KT ಸುಬ್ಬಣ್ಣವರು ಬಹಳ ವಿಶೇಷ ಜವಾಬ್ದಾರಿ ತಗೊಂಡಂಥ ವ್ಯಕ್ತಿ. ಅಂತೂ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಆಶ್ರಮ. ಅದಕ್ಕೆ ಬೇಕಾಗಿ ಈ ಆಶ್ರಮದ ಇನ್ನು ಕಣ್ಣೂರಿನಲ್ಲಿ ಒಂದು ಸಮಿತಿ ಆಗಿದೆ, ಶಾಖಾ ಮಠ. ಸಮಿತಿ ಅಲ್ಲ, ಶಾಖಾ ಮಠ ಆಗಿದೆ. ಬೇರೆ ಎಲ್ಲೂ ಇಲ್ಲ. ತುಂಬ ಕಡೆಯಿಂದ ಬೇಡಿಕೆ ಬರ್ತಾ ಇದೆ. ಪಯ್ಯನ್ನೂರಲ್ಲಿ ಬರ್ತಾ ಇದೆ, ಕಣ್ಣೂರಲ್ಲಿ ಬರ್ತದೆ, ಕಾಸರಗೋಡಲ್ಲಿ ಬರ್ತದೆ. ಈ ರೀತಿಯ ವ್ಯವಸ್ಥೆಗಳು ಅದರ ಮಾಡುತ್ತಾ ನಿಭಾಯಿಸಿಕೊಂಡು ಹೋಗೋದು ಕಷ್ಟ. ಅದು ಈಗ ಕಷ್ಟಕ್ಕೆ ಸಿಕ್ಕೊಂಡಿದೆ. ಕೆಲಸ ಮಾಡಿದವರು ಯಾರು ಅಪೇಕ್ಷೆ ಪಡೋದು ಬಂದರೆ ಒಳ್ಳೆಯದಾಗುತ್ತೆ ಎಂಬಂಥ ಭಾವನೆ ತಪ್ಪಲ್ಲ. ಸಮಾಜದ ಉದ್ಧಾರಕ್ಕೆ ಯಾರಿದ್ದರೂ ಕೂಡ ಅವರನ್ನು ಕರೀತಾರೆ. ಆ ರೀತಿಯ ವ್ಯವಸ್ಥೆಗಳು ಆಗ್ತಾಯಿದೆ. ಅದಕ್ಕೆ ಈಗ ನಾಡ್ದು ದಿನ ನಿಗದಿ ಆಗಿಲ್ಲ. ನಮ್ಮ ಜೀರ್ಣೋದ್ಧಾರ ಸಮಿತಿ ಅದಕ್ಕೆ ಮಾಡಬೇಕು. ಅದ್ರಲ್ಲಿ ಯಾಕೆಂದರೆ ಜೀರ್ಣೋದ್ಧಾರದ ಕೆಲಸ ತುಂಬ ಕೆಲಸ ನಿಮಗೆಲ್ಲ ಹೇಳಲಿಕ್ಕಿಲ್ಲ. ಇಲ್ಲಿ ಮೊನ್ನೆ ಜೀರ್ಣೋದ್ಧಾರ ಆಗಿದೆ, ಹೇಗಾಗಿದೆ ಅಂತ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಜೀರ್ಣೋದ್ಧಾರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ತುಂಬ ಕಷ್ಟದ ವಿಷಯ, ತುಂಬ ಕಷ್ಟದ ವಿಷಯ. ಕೋಟಿ ರೂಪಾಯಿಗಳು ಬೇಕಾಗುತ್ತದೆ. ಆ ವ್ಯವಸ್ಥೆಗಳು ಮಾಡಬೇಕಾದಂಥದ್ದು. ಅದರೊಟ್ಟಿಗೆ ಆನಂತರ ಬ್ರಹ್ಮಕಲಶ ಆಗಬೇಕಾಗಿದೆ. ಬ್ರಹ್ಮಕಲಶವೂ ಹಾಗೇನೆ ಖರ್ಚಿಯಾಗಿದೆ. ಅಂತ ಎಲ್ಲ ವ್ಯವಸ್ಥೆಗಳನ್ನು ಸಾರ್ವಜನಿಕರ, ನಮ್ಮ ಆಶ್ರಮದಲ್ಲಿ ಏನಿಲ್ಲ, ಇದೆಲ್ಲ ಆಗುವಂಥದ್ದರೆ ಎಲ್ಲ ಸಾರ್ವಜನಿಕರ ಕೆಲಸದಿಂದ ಹೊರತು ಬೇರೆ ಅಂತಲ್ಲ. ಅಲ್ಲಿಯ ಬಗ್ಗೆ ಎಲ್ಲರೂ ಭಾಳ ಮೃದು ಹೃದಯದಿಂದ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪರಿಣಾಮವಾಗಿ 18 ಲಕ್ಷ ರೂಪಾಯಿ ತಿಂಗಳಿಗೆ ಲೆಕ್ಕ ಹಾಕಿ 12 ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ನೀವು ಲೆಕ್ಕ ಹಾಕಿ. ನಾನು ಅಲ್ಲ ಶೇಖರ್ರೆ, ಅದೇ ಕಾರಣ ಆ ಕೆಲಸವನ್ನು ಮಾಡಲಿಕ್ಕೆ ತೊಡಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ
ಪೂರ್ಣ ಸಹಕಾರ ಅಗತ್ಯ ಇದೆ. ನಾನು ಈಗಾಗಲೇ ಹೇಳಿದಾಗೆ ಉಳ್ಳಾಳದವರು ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಏನು ಕಾರ್ಯಕ್ರಮ ಅದು ಅಲ್ಲಿಂದ ಇಲ್ಲಿಗೆ ಮೆಸೇಜನ್ನು ಕೊಡ್ತಾರೆ. ನಮ್ಮ ಶೇಖರ್ ಅಂತ ಇದ್ದಾರೆ, ಒಬ್ಬರು ಇಲ್ಲಿದ್ದಾರೆ, ಅವರು ಶೇಖರ್ ಕೊಂಡೆಯವರು. ಅವರು ಇಲ್ಲಿಗೆ ಬಹಳ ಸಂಪರ್ಕ ಇದ್ದಂಥ ವ್ಯಕ್ತಿ. ನಾನು ಪ್ರಾರಂಭದಲ್ಲಿ ಅವರನ್ನು ಇಲ್ಲಿಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟೆ. ನಂತರ ಶೇಖರ್ನೇ ಅದರ ಬಗ್ಗೆ ನಿಭಾಯಿಸುವಂಥ ಕೆಲಸವನ್ನು, ಏನು ಕಾರ್ಯಕ್ರಮ ಇದ್ದರೂ ಕೂಡಲೇ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸುವರ್ಣರಿಗೋ, ಸೀತಾರಾಮ್ ಶೆಟ್ಟಿಗೋ, ಎಲ್ಲ ಯಾರಿಗೊಬ್ಬರು ಕೂಡಲೇ ತಿಳಿಸ್ತಾರೆ. ಸಂಗತಿಗೆ ಇದು ಎಷ್ಟಿದೆ, ನಾಳೆ ಆಶ್ರಮದಲ್ಲಿ ಈ ಕೆಲಸಗಳಿದೆ ಅಂತೇಳಿ. ಅಂತೂ ಆ ಕೆಲಸಗಳು ಆಗ್ತಾಯಿದೆ. ಅದಕ್ಕೆ ಉಳ್ಳಾಳದಲ್ಲಿ ಕೂಡ ಈ ಮಂಗಳೂರು ಉಳ್ಳಾಳ ವಲಯದಲ್ಲಿ ಕೂಡ ಒಂದು ಒಳ್ಳೆಯ ಸಮಿತಿಯನ್ನು ರಚನೆ ಮಾಡಬೇಕು. ನಾವೀಗಾಗಲೇ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ಸ್ವಾಮೀಜಿಯವರು ನಾವೆಲ್ಲ ಕೂತ್ಕೊಂಡು ಯಾರಿರಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು, ಅದರಲ್ಲಿ ವ್ಯತ್ಯಾಸ ಏನಿದೆ, ಬಿಟ್ಟೋಗಿದ್ದರೆ ಅದಕ್ಕೆ ಸೇರಿಸಬೇಕು, ಅದೆಲ್ಲ ಮಾಡಬೇಕಾಗಿದೆ. ನಾನು ಹೇಳ್ತೇನೆ. ಅದಕ್ಕೆ ಆ ಕಮಿಟಿ ಸ್ವಲ್ಪ ವ್ಯವಸ್ಥಿತವಾಗಿ ಕೆಲಸ ಮಾಡಿ. ಅದಕ್ಕೆ ಬೇಕಾಗಿ ನಾವೊಂದು ವೋಚರ್ಸ್ ಮಾಡಿದ್ದೇವೆ. ಕೂಪನ್ ಬೇರೆ ಬೇರೆ 2,000 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿಯ ಕೂಪನ್ಗಳನ್ನು ಮಾಡಿದ್ದೀವಿ. ಯಾಕೆಂದರೆ ಸುಲಭ ಆಗುತ್ತೆ. ಅದು ಅಷ್ಟೇ ದೊಡ್ಡ ಮೊತ್ತ ಕೊಡೋರಿದ್ದರೆ ನೇರವಾಗಿ ನಾವು ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಗತ್ತಿನಲ್ಲಿ ಹೋಗಬೇಕಾಗಿದೆ ಅಲ್ವಾ. ಸ್ವಲ್ಪ ಯಾರಾದ್ರೂ ಪ್ರಮುಖರನ್ನು ಸ್ವಾಮೀಜಿಯನ್ನು ಕರ್ಕೊಂಡು ಹೋದರೆ ಅದಕ್ಕೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಇಲ್ಲಿ ನಾವು ನಮ್ಮಂಥ ಪಾಮರರಿದ್ದಾರಲ್ಲ, ಅಂಥವರಿಗೆ ಇದನ್ನೆಲ್ಲ ಕೊಟ್ಟು ಅದನ್ನು ಸಂಗ್ರಹ ಮಾಡೋ ಮೂಲಕ ಆ ಕೆಲಸವನ್ನು ಮಾಡಿದರೆ ಆ ತಾಯಿ ಖಂಡಿತವಾಗಿಯೂ ಇಷ್ಟೆಲ್ಲ ಸಾಮಾಜಿಕ ಕೆಲಸ ಆಗುವಂಥ ಒಂದು ಕ್ಷೇತ್ರದ ತಾಯಿ ಖಂಡಿತವಾಗಿಯೂ ಕಣ್ಣು ಬಿಡ್ತಾಳೆ. ಯಾರನ್ನು ಬಿಟ್ಟಾಗಲಿಲ್ಲ ಅವರು. ಅದಕ್ಕೆ ಕಾರಣ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ಮುಂದಿನ ಈ ಒಂದು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಎರಡನೇದಾಗುವಂಥದ್ದು. ಪ್ರಶ್ನೆ ಜೀರ್ಣೋದ್ಧಾರ ಆದ ನಂತರ ಬ್ರಹ್ಮಕಲಶಕ್ಕೆ ಒಂದು ಹೊಸ ಸಮಿತಿಯನ್ನು ಮಾಡೋ ಮೂಲಕ ವಿಶೇಷವಾದ ಇನ್ನೂ ಅದಕ್ಕೆ ಒತ್ತು ಕೊಡೋದು. ಇದಕ್ಕೆ ಪೂರಕವಾಗಿ ಇನ್ನೊಂದು ಸಮಿತಿ, ಇದೇ ಸಮಿತಿ ಇರುತ್ತೆ, ಅದಕ್ಕೆ ಪೂರಕವಾಗಿ ಮತ್ತೊಂದು ಸಮಿತಿಯನ್ನು ಮಾಡೋ ಮೂಲಕ ಹೊರೆ ಕಾಣಿಕೆನೋ ಇದನ್ನೋ ಏನೋ ಮಾಡಬೇಕು ಅದೆಲ್ಲವನ್ನು ಮಾಡಲಿಕ್ಕೆ ಒಬ್ಬನಿಗೆ ಹೊರೆ ಆಗಬಾರ್ದು, ಎಲ್ಲರಿಗೂ ಹೊರೆ ಆಗಬೇಕು. ಹಾಗಿದ್ದರೆ ಮಾತ್ರ ಬರಲಿಕ್ಕೆ ಸುಲಭ ಆಗುತ್ತೆ. ಆ ಹೊರೆ ಹೋಗೋದನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಮುಂದಕ್ಕೆ ನೋಡೋಣ, ಆ ಬಗ್ಗೆ ಆಲೋಚನೆ ಮಾಡೋಣ. ನೀವೆಲ್ಲ ಇದ್ದೀರಾ, ಆಲೋಚನೆ ಮಾಡ್ಬೋದು. ಈಗಾಗಲೇ ಪ್ರಚಾರ ಆಗಿಬಿಟ್ಟಂದರೆ ವಿಶೇಷವಾಗಿ ಭಕ್ತರ ಸಂಖ್ಯೆ ಆ ಆಶ್ರಮಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಆ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು. ಇದೇ ಮುಖ್ಯ ಉದ್ದೇಶ. ಭಕ್ತರ ಸಂಖ್ಯೆ ಹೆಚ್ಚಾದಾಗ ತನ್ನಿಂತಾನಾಗಿ ಎಲ್ಲವೂ ಆಗುತ್ತೆ ಎಂಬಂಥದ್ದು ಲೆಕ್ಕ. ಅದಕ್ಕೆ ಅಲ್ಲಿಗೆ ಬಂದವಳನ್ನು ಆ ಅಮ್ಮ ಖಂಡಿತವಾಗಿ ಹರಸ್ತಾಳೆ, ಅವಳಿಗೆ ಒಳ್ಳೆ ಮನಸ್ಸು ಕೊಡ್ತಾಳೆ. ದೇವರು ಹರಸಿ ಬಿಟ್ಟರೆ ಮತ್ತೆ ಮುಗಿದಿದ್ದು ಕತೆ, ಮಾತಾಡಲಿಕ್ಕಿಲ್ಲ. ಅದಕ್ಕೆ ಆ ಆಶೀರ್ವಾದಕ್ಕೆ ನಾವೆಲ್ಲ ಭಾಜನಾಗಬೇಕು ಎಂಬುದಾಗಿ ಹೇಳಿಕೊಳ್ತಾ, ಅದಕ್ಕೆ ಮೊದಲು ನಾವು ಕಮಿಟಿ ಮತ್ತೆ ಹೇಳ್ತೇನೆ ನಾನು ಸ್ವಾಮೀಜಿ ಅಂತ ಕೇಳೋದು ಮಾತಾಡ್ತೀನಿ ನಾನು. ಅಂತೂ ಈ ರೀತಿಯ ವ್ಯವಸ್ಥೆಗೆ ತಮ್ಮೆಲ್ಲರ ಸಹಕಾರ. ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೇಳ್ತಾರೆ. ಇದಕ್ಕೆ ಆದಿ ಇಲ್ಲ ಅಂತ್ಯನಿಲ್ಲ. ಯಾರಾದರೂ ಕೇಳಿದಿರಾ ಹಿಂದೂ ಧರ್ಮ ಇಂಥ ದಿವಸ ಇಂಥವನಿಂದ ಸ್ಥಾಪನೆ ಅಂತ ಹೇಳ್ತಾರಾ? ಇಲ್ಲ. ಉಮ್ಮಪ್ಪ ಎರೆಗೊತ್ತಜ್ಜಿ ಅಪನೋ ಆತನಿಗೆ ಅಂತ ಹೇಳುವಂಥದ್ದು. ಅದೇ ಬ್ಯಾಕಿದ್ದವ್ರು ಹಾಗಲ್ಲ, ನಾವು ಕೊಚ್ಚಿಕೊಡೋದಲ್ಲ. ನಾನೊಬ್ಬ ಹಿಸ್ಟ್ರಿ ಸ್ಟೂಡೆಂಟ್ MA. ಆ ಚರಿತ್ರೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಎಲ್ಲೆಲ್ಲ ಹುಡುಕಿದ್ದೇನೆ, ನಾನು ಏನು ಸಿಗ್ತದೆ ಇದರ ಬಗ್ಗೆ ಅಂತೇಳಿ ಎಲ್ಲಿ ಸಿಗಲಿಲ್ಲ. ಆದರೆ ಬಾಕಿದ್ದ ಬಗ್ಗೆ ಇಂಥ ಮತ ಇಂಥ ದಿವಸ ಇಂಥವನಿಂದ ಸ್ಥಾಪನೆ ಆಯಿತು ಅಂತ ಬಂದಿದೆ. ಎಲ್ಲ ಮತಗಳು ನಮ್ಮದು ಜೈನ ಬೌದ್ಧ ಎಲ್ಲ ನಮ್ಮ ಹಿಂದೂ ಮತದ ಭಾಗಗಳು, ಶಾಖೆಗಳದು. ಅದು ಬೇರೆ ಧರ್ಮಗಳಲ್ಲ. ಮತ್ತೆ ಮತ ಆಗಿ ಧರ್ಮ ಅಲ್ಲ, ಈಗ ಅದು ಮತಗಳು. ಆದ ಕಾರಣ ಇದು ಆದಿ ಅಂತ್ಯ ಇಲ್ಲದಂಥ ಒಂದು ವಿಶೇಷ ಧರ್ಮ. ಇವತ್ತು ಜಗತ್ತಿಗೆ ಮಾರ್ಗದರ್ಶನ ಕೊಡುವಂಥ ಮೋದಿ ಹೇಳ್ತಾ ಇದ್ದಾರಲ್ಲ, ಜಗತ್ತಿಗೆ ಮಾರ್ಗದರ್ಶನ ಆಗುವಂಥ ಸ್ಥಿತಿಯಲ್ಲಿ ನಾವು 2047ರಲ್ಲಿ ಈ ದೇಶವನ್ನು ಕೊಂಡು ಹೋಗ್ತೇವೆ ಎಂಬುದಾಗಿ ಹೇಳ್ತಾರಲ್ಲ, ಕಾರಣ ಇದೆ. ಸನಾತನ ಧರ್ಮದ ಮೂಲ ವ್ಯವಸ್ಥೆಯಲ್ಲೇ ನಾವು ಬೆಳೀತಾ ಇದ್ದೇವೆ. ಅದು ಖಂಡಿತವಾಗಿ ಮಾಡಿಯೇ ಮಾಡುತ್ತೆ ಎಂಬಂಥದ್ದು ಅದಕ್ಕೆ ನಮ್ಮಲ್ಲಿ ತುಂಬ ಕುಂದುಕೊರತೆಗಳಿದೆ. ಅದನ್ನು ಸರಿಪಡಿಸಬೇಕಂತ ಕೂಡ ಅಗತ್ಯ ಇದೆ. 2047ರಲ್ಲಿ ನಾವು ಹಿಂದೂ ಜಗತ್ತಿಗೆ ಮಾರ್ಗದರ್ಶನ ಕೊಡುವಂಥ ಗುರುಸ್ಥಾನ ಇರಬೇಕಂತಂದರೆ ನಮ್ಮಲ್ಲಿ ಹಲವಾರು ಕುಂದುಕೊರತೆಗಳಿದೆ. ಮಾಡ್ತಾರೆ ಅದನ್ನು ಯಾರೋ ಮತ್ತೊಬ್ಬರು ನಮ್ಮಲ್ಲಿಗೆ. ಇನ್ನೊಂದು ವಿಶೇಷ ಅಂದರೆ ಈ ಧರ್ಮದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿ, ನಿತ್ಯಾನಂದ ಇರ್ಬೋದು, ವಿವೇಕಾನಂದ ಇರ್ಬೋದು, ಈ ರೀತಿಯ 10 ವ್ಯಕ್ತಿಗಳು, ಶಂಕರಾಚಾರ್ಯ ಇರ್ಬೋದು, ಈ ರೀತಿ ಹೇಳಿಕೊಂಡು ತುಂಬ ಹೇಳ್ಬೋದು. ಅಂಥವರೆಲ್ಲ ಪ್ರಚಾರಕ್ಕಾಗಿಯೇ ಕೆಲಸ ಮಾಡಿದ ಹೊರತು ಅವರು ಸ್ಥಾಪಕರಲ್ಲ. ನೆನಪಿಟ್ಕೊಳ್ಳಿಕ್ಕೆ ಶಂಕರಾಚಾರ್ಯರಿಂದ ಸ್ಥಾಪನೆ ಆದದಲ್ಲ, ಬಟ್ ಅವರು ಈ ಹಿಂದೂ ಧರ್ಮದ ಮೇಲಿಗೆ ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಂದು ವಿಶಿಷ್ಟಪೂರ್ಣ ಧರ್ಮ ಹಿಂದೂ ಧರ್ಮ. ನಾವೀಗನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಧರ್ಮದ ಬಗ್ಗೆ ನಮಗೆ ಭಾವನೆಗಳಿಲ್ಲದೆ ಇವತ್ತು ರಾಜ್ಯಕ್ಕೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಸರಿಯಲ್ಲ ಅಂತ ನಮ್ಮ ಲೆಕ್ಕ. ಅಂತೂ ಇದು ವ್ಯವಸ್ಥಿತವಾಗಿ ಆಗಬೇಕು. ಆ ಮೂಲಕ ಧರ್ಮಕ್ಕೆ ಯಾವುದೇ ವಿಘ್ನ ಬರದ ರೀತಿಯಲ್ಲಿ
ಆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಿಕೊಳ್ಳುವಂಥ ಕೆಲಸವನ್ನು ಆಗಬೇಕಾಗಿದೆ. ಅದಕ್ಕೆ ಅಮ್ಮ ತಾಯಿ ಪೂರ್ಣ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಆ ತಾಯಿ ಕರುಣೆಯನ್ನು ತೋರಿಸಲಿ, ನಿಮಗೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಕ್ತಿ, ಒಳ್ಳೆಯ ಎಲ್ಲವನ್ನು ಕೊಡಲಿ, ಸಂಪತ್ತನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕಾಗಿ ಒಂದು ದಿವಸ ನನ್ನ ಮಾತು ವಿವರನ್ನು ಹಾಕ್ತೀನಿ. ಜೈ ಹಿಂದ್. ಈಗ ಪರಮಪೂಜ್ಯ ಸ್ವಾಮೀಜಿಯವರು ತನ್ನ ಆಶೀರ್ವಾದ ಪೂರ್ವಕ ಅಮೃತ ಸಿಂಚನದ 4 ಮಾತುಗಳನ್ನಾಡಬೇಕಾಗಿ ಹಾಗೆ ನಮ್ಮನ್ನು ಆಶೀರ್ವದಿಸಬೇಕಾಗಿ. ಆಚಾರ್ಯ ಭುವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವದ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮಸ್ತುತೆ. ಜಗನ್ಮಾತೆ ಉಮಾಮಹೇಶ್ವರಿಯ ಪದತಳದಲ್ಲಿ ನಾವೆಲ್ಲರೂ ಈ ಸಂಧ್ಯಾಕಾಲದಲ್ಲಿ ಸೇರಿದ್ದೇವೆ. ದುರ್ಗಾ ಸಪ್ತಶತಿಯಲ್ಲಿ ಅಮ್ಮ ಹೇಳ್ತಾಳೆ, ನಾನು ವರವನ್ನು ಕೊಡುವವಳು, ಜಗತ್ತಿನ ಕಲ್ಯಾಣಕ್ಕಾಗಿ ವರವನ್ನು ಕೇಳಿರಿ ಅಂತ. ಆಗ ದೇವತೆಗಳು ಹೇಳ್ತಾರೆ, ನಮಗೆ ಲೋಕಕ್ಕೆ ಕಂಟಕವಾಗಿರುವಂತಹ ದುರುಳರೆಲ್ಲ ಬಂದಾಗ ಅವರನ್ನೆಲ್ಲ ವಧಿಸಿ ಧರ್ಮದ ರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ನಾವಿಲ್ಲಿ ಅಮ್ಮನ ಸನ್ನಿಧಿಯಲ್ಲಿ ವರದ ಹಸ್ತವನ್ನು ಇದ್ದುಕೊಂಡು ಬಹಳ ವಿಶೇಷವಾದ ಕಳೆಯಲ್ಲಿ ಅಮ್ಮ ಶೋಭಿಸ್ತಾ ಇದ್ದಾಳೆ. ಯಾಕೆಂದರೆ ಇತ್ತೀಚೆಗಷ್ಟೇ ಬ್ರಹ್ಮಕಲಶ ಆಗಿ ತನ್ನ ಸಾನ್ನಿಧ್ಯ ಬಳಸಿ ಈಗ ಭಕ್ತರನ್ನು ಅನುಗ್ರಹ ಮಾಡೋ ಸನ್ನಿಧಿಯಲ್ಲಿ ನಾವು ಸೇರ್ತೇವೆ. ಹಾಗಾಗಿ ಈ ಪುಣ್ಯ ಸನ್ನಿಧಿಯಲ್ಲಿ ಏನು ಚಿಂತನೆ ಮಾಡಿದರೂ ಅದು ನಡೀತದೆ. ಅದರ ಜೊತೆಗೆ ನಮ್ಮ ಈ ತಾಯಿಯ ಮಕ್ಕಳು ಬಹಳ ಬಲಿಷ್ಠರು, ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ಬಹಳ ಅತ್ಯಂತ ಗಟ್ಟಿಯವರು. ಅಂಥವರೇ ನೀವೆಲ್ಲ ಇದ್ದೀರಿ. ಲೋಕದ ಉಪಕಾರಕ್ಕಾಗಿ ಒಳ್ಳೆಯ ಕೆಲಸಗಳಾಗಬೇಕು. ಹಾಗೆ ನಮ್ಮ ಆ ಕೊಂಡೇವೂರಿನ ಜಾಗದಲ್ಲಿಯೂ ಅಮ್ಮ ಅಂತಹ ಒಳ್ಳೆಯ ಕೆಲಸವನ್ನು ಮಾಡಿಸಲಿಕ್ಕಾಗಿ ಅಮ್ಮನ ಅದೇ ಇನ್ನೊಂದು ರೂಪದಲ್ಲಿ ಇಲ್ಲಿದ್ದುಕೊಂಡು ನಮಗೆಲ್ಲ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾಳೆ. ಕಳೆದ 23 ವರ್ಷಗಳಿಂದ ಗಾಯತ್ರಿ ಅಮ್ಮನ ಕ್ಷೇತ್ರದಲ್ಲಿ ಅಮ್ಮನ ಸೇವೆ, ಹಾಗೆ ಆ ಕೃಪೆಯಿಂದ ನಮ್ಮ ಧರ್ಮದ ಸಮಾಜದ ಕಾರ್ಯಗಳು ನಡೀತಾ ಇದೆ ಎಂಬುದನ್ನು ಈಗ ಮೋನಪ್ಪ ಭಂಡಾರಿಯವರು ಉಲ್ಲೇಖ ಮಾಡಿದರೆ ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲರಿಗೂ ಗೊತ್ತಿರುವ ವಿಷಯ. ಮೋನಪ್ಪಣ್ಣ ಹೇಳಿದರು, ಆರಂಭದಲ್ಲಿ ಸ್ವಲ್ಪ ಜಾಗ ಇತ್ತು, ಈಗ ವಿಸ್ತಾರ ಆಯಿತು. ಅಲ್ಲಿರುವಂತಹ ವಾತಾವರಣ ಹೇಗಿದೆ ಅಂದರೆ ಎಲ್ಲ ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಪ್ರೀತಿಯಿಂದ ಪರಸ್ಪರ ಸಹಕರಿಸುವ ಒಂದು ಸುಂದರ ವಾತಾವರಣ ನಿರ್ಮಾಣ ಆಗಿದೆ ಅಂತ. ಯಾವಾಗಲೂ ಎಲ್ಲರ ಒಳಗಿರುವಂತಹ ಭಗವಂತನನ್ನು ಮೆಚ್ಚಿಸಿದರೆ ಸಾಕು. ಆಗ ಎಲ್ಲರ ಅಂತರ್ಯಾಮಿಯಾಗಿರುವಂತಹ ದೇವರು ಪ್ರತಿಯೊಬ್ಬರ ಸದ್ಭಾವವನ್ನು ಜಾಗೃತಿ ಮಾಡ್ತದೆ. ಈ ಕೆಲಸ ಹೆಚ್ಚು ಈ ಕಾಲದಲ್ಲಿ ನಡಿಬೇಕು. ಯಾಕೆಂದರೆ ಹಿಂದೆ ಒಬ್ಬ ರಾಮ ಇದ್ದ, ಒಬ್ಬ ರಾವಣ ಇದ್ದ, ಒಬ್ಬ ಕುಂಭಕರ್ಣ ಇದ್ದ, ಒಬ್ಬ ಮಹಿಷ ಇದ್ದ. ಆದರೆ ಈ ಕಾಲದಲ್ಲಿ ಅನೇಕ ರಾವಣರು, ಅನೇಕ ದುರ್ಯೋಧನಾದಿಗಳು, ಅನೇಕ ಮಹಿಷಾದಿಗಳು ನಮ್ಮೆಲ್ಲರ ಅಂತರಂಗದಲ್ಲಿ ಕುಣಿದಾಡ್ತಾ ಇದ್ದಾರೆ. ಅವರ ಆವೇಶ ಜೋರಾಗಿರುವ ಕಾಲ. ಇಂತಹ ಸಮಯದಲ್ಲಿ ನಮ್ಮೆಲ್ಲರ ಅಂತರಂಗದಲ್ಲಿ ರಾಮನ ಭಕ್ತಿ ಜಾಗೃತಿಯಾಗಬೇಕು, ಅಮ್ಮನ ಭಕ್ತಿ ಜಾಗೃತಿಯಾಗಬೇಕು. ಆ ಮೂಲಕ ನಮ್ಮ ಸದ್ಭಾವ ಜಾಗೃತಿಯಾಗಿ ನಮ್ಮ ಒಳಗಿರುವಂತಹ ಕೆಟ್ಟದೆಲ್ಲ ದಮನವಾಗಿ ಒಳ್ಳೆಯ ಭಾವ ಜಾಗೃತಿಯಾಗಬೇಕು. ಎಲ್ಲರ ಜೊತೆಗೆ ಪ್ರೀತಿ ಸಾಮರಸ್ಯದಿಂದ ಬಾಳುವಂತಹ ಸುಂದರ ಪ್ರಪಂಚ ನಿರ್ಮಾಣ ಮಾಡುವಂತ ಆಗಬೇಕು. ಈ ನಿಟ್ಟಿನಲ್ಲಿ ಮಠದಲ್ಲಿ ಕಳೆದ 23 ವರ್ಷಗಳಿಂದ ಈಚೆಗೆ ನಡೆದ ಬೆಳವಣಿಗೆ ಇಡೀ ದೇಶವ್ಯಾಪಕವಾಗಿಯೂ ಮಠದ ಚಟುವಟಿಕೆಯ ಸಂಬಂಧವನ್ನು ಹೊಂದುವವರು ಈಗ ಹೆಚ್ಚಾಗಿದ್ದಾರೆ. ಹಾಗಾಗಿ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ, ಅಲ್ಲೇ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ದೇವರು ದೊಡ್ಡ ದೊಡ್ಡ ಕಾರ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ ಮಾಡಿಸಿ. ಇದೆಲ್ಲ ಸಮಯಗಳಲ್ಲಿ ಆ ಕಾಲದಲ್ಲಿ ಅತ್ಯಂತ ಕಷ್ಟವಾದ ಆರಂಭ ಕಾಲದಲ್ಲಿ ಸವಾಲುಗಳನ್ನೆಲ್ಲ ಎದುರಿಸುವ ಕಾಲದಲ್ಲಿ ಅಮ್ಮನಿಗೆ ಸುಂದರವಾದ ಸಣ್ಣ ಗುಡಿಯನ್ನು ನಮ್ಮ ಶಿಲ್ಪಿಗಳು ಸೂಚಿಸಿದಲ್ಲಿ ಎಷ್ಟು ಕಡಿಮೆ ವ್ಯವಸ್ಥೆಯೊಂದಿಗೆ ಮಾಡಬಹುದು ಅಷ್ಟಕ್ಕೂ ಮಾಡಿದ್ದೇವೆ, ಶಾಸ್ತ್ರವನ್ನು ಉಳಿಸಿ. ಇವತ್ತು ಅಮ್ಮ ಆ ಪರಿಸರದಲ್ಲಿ ಎಷ್ಟು ದೊಡ್ಡದಾದಂತಹ
ತನ್ನ ಪ್ರಭೆಯಿಂದ ಬಹಳ ದೊಡ್ಡ ಕೆಲಸ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಅತಿಥಿ ಗೃಹ ಆಗಿದೆ, ಇನ್ನು ಬಹಳಷ್ಟು ದೊಡ್ಡ ಕೆಲಸಗಳಾಗಿದೆ. ಅಂತಹ ಸನ್ನಿಧಿಯಲ್ಲಿ ಅಮ್ಮನ ಮೂಲ ಗುಡಿಯನ್ನು ಪುನಃ 24ನೇ ವರ್ಷಕ್ಕೆ ಬ್ರಹ್ಮಕಲಶಾದಿಗಳೆಲ್ಲ ಮಾಡುವಾಗ ಆ ಗುಡಿಯನ್ನು ಚಂದ ಮಾಡಬೇಕು ಎಂಬಂತಹ ಆಸೆ ನಮಗೆ. ಹಾಗಾಗಿ ಆ ಅಮ್ಮನ ಗುಡಿಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಂಕಲ್ಪ ಮಾಡಿದೆ. ಸುಮಾರು 80 ಲಕ್ಷ ರೂಪಾಯಿಯಲ್ಲಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ. ಜೊತೆಯಾಗಿ ಶಾಲೆಯ ಕೆಲಸ ಸುಮಾರು 4 ಕೋಟಿ ಯೋಜನೆಯಲ್ಲಿ ಶಾಲೆಯ ಕೆಲಸದ ಆರಂಭದ ಹಂತಕ್ಕೆ ಬಂದಿದೆ. ಇನ್ನು ಮಠದ ಹಿಂದೆ ಇರುವ ಪಶ್ಚಿಮದ ಗೋಪುರದ ಕೆಲಸವೂ ನಡೀತಾ ಇದೆ. ಈಗ ಫೌಂಡೇಶನ್ ಕೆಲಸ ಆಗ್ತಾ ಉಂಟು. ಹಾಗೆ ಗೋಶಾಲೆಯ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 75 ಲಕ್ಷದ ಯೋಜನೆ ಹಾಕಿಕೊಂಡು ಹೊಸ ಕಟ್ಟಡಕ್ಕೋಸ್ಕರ ಕೃಷಿ ಭೂಮಿ ಅದು ಕನ್ವರ್ಷನ್ ಆಗುವ ಕೆಲಸವೂ ನಡೀತಾ ಉಂಟು. ಗೋಶಾಲೆಯನ್ನು ಆ ಕಡೆಗೆ ಸ್ಥಳಾಂತರ ಮಾಡಿದ ಕೂಡಲೇ ಈಗಿರುವ ಗೋಶಾಲೆ ಭೋಜನ ಶಾಲೆ ಆಗಲಿಕ್ಕುಂಟು, ಪಕ್ಕದಲ್ಲಿ ಪಾಕಶಾಲೆ ಆಗಲಿಕ್ಕುಂಟು. ಇದೆಲ್ಲ ಒಂದು ಹಂತಕ್ಕೆ ಆರ್ಥಿಕ ಬೆಂಬಲ ದೇವರು ಹೇಗೆ ಒದಗಿಸಿಕೊಡ್ತಾರೆ ಅದಕ್ಕೆ ಅನುಸರಿಸಿ ಹಂತವಾಗಿ ಮುಂದುವರಿಲಿಕ್ಕೆ ಯೋಚನೆ ಮಾಡಿದ್ದೇವೆ. ಎಲ್ಲಿಯೂ ನಮ್ಮ ಮಠದ ಯೋಜನೆಯಲ್ಲಿ ಜನಗಳಿಗೆ ಆರ್ಥಿಕ ಕಿರಿಕಿರಿಯನ್ನು ಕೊಡದೇವೆ ಎಂಬಂತಹ ಆರೋಪ ಅಲ್ಲಿಗೆ ಬರಬಾರದು ಎಂಬಂಥ ಎಚ್ಚರವನ್ನು ನಾವೆಲ್ಲ ಕಡೆಯಲ್ಲಿ ಕಾಯ್ದುಕೊಳ್ತೇವೆ. ನಿಮಗೂ ಇಲ್ಲಿ ಸೇರಿದವ್ರಿಗೂ ಹೇಳಿದ್ವಿ ಇಷ್ಟೇ, ಯಾರಿಗೂ ಆರ್ಥಿಕ ಹೊರೆಯ ಅದು ಬಂದು ಉಪದ್ರ ಮಾಡ್ತಾರೆ ಎಂಬ ಭಾವನೆ ಬಾರದಂತೆ ಕೊಡಲು ಸಾಮರ್ಥ್ಯ ಇರುವ, ಪ್ರೀತಿಯಿಂದ ಸಮರ್ಪಿಸುವಂತಹ ಅಂಥ ಒಳ್ಳೆಯ ಭಾವದ 1 ರೂಪಾಯಿ ಬಂದರೂ ಅದು ನಮ್ಮ ಮಠಕ್ಕೆ ಅದು 1 ಕೋಟಿಗೆ ಸಮಾನ ಅಂತ ನಾವು ಹೇಳ್ತಾ, ಸಾಮಾನ್ಯರ ಬೆಂಬಲದಿಂದ ಅಸಾಮಾನ್ಯರ ಪ್ರೀತಿ ಬೆಂಬಲದಿಂದ ಮಠ ಒಂದು ಒಳ್ಳೆ ಹಂತಕ್ಕೆ ಬಂದಿದೆ. ದಿನ 600-700 ಜನ ಅನ್ನಪ್ರಸಾದಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ದಿನ ನಮ್ಮಲ್ಲಿ ಮಕ್ಕಳು ಊಟ ಮಾಡುವ ಅನ್ನದ ತಟ್ಟೆಯಲ್ಲಿ ನಮ್ಮ ಎ.ಜೆ. ಶೇಖರ್ ಅವರ ಮುಖ ಕಾಣ್ತದೆ ನಮಗೆ. ಅಷ್ಟಕ್ಕೂ ಪ್ರೀತಿ ಬೆಂಬಲ ಎಲ್ಲರೂ ಕೊಡ್ತಾ ಇದ್ದಾರೆ. ಹಾಗಾಗಿ ಆರಂಭದ 28 ಸೆನ್ಸ್ ಇವತ್ತು 22 ಎಕರೆ ಆದ್ದು. ನಮ್ಮ ಯೋಜನೆಗಳಲ್ಲಿ ಮಠ ದೊಡ್ಡದಾದರೆ ಸಮಾಜಕ್ಕೆ ಲಾಭ ಆಗುತ್ತದೆ, ದೊಡ್ಡದಾಗಬೇಕು ಅಂತ ನಾವು ಆರಂಭದಲ್ಲಿ ಬಹಳ ಶ್ರಮ ವಹಿಸಿದ್ದೇವೆ. ಈಗಲೂ ಶ್ರಮವನ್ನು ವಿಸ್ತರಿಸ್ತಾ ಇದ್ದೇವೆ. ಯಾಕೆಂದರೆ ಆ ಕಾಲದಲ್ಲಿ 2 ವರ್ಷ 3 ವರ್ಷ ಆಗುವಾಗ ಒಂದು ಮನೆ ಕಟ್ಟಿ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಯಾರೋ ಬಡವರಿಗೆ ಹಳೆಯ ಸಾಮಗ್ರಿಗಳನ್ನೆಲ್ಲ ಸಂಗ್ರಹ ಮಾಡೋದು, ಮನೆ ಮಾಡಿಕೊಡೋದು. ಈಗ ಹಾಗಲ್ಲ. ಈಗ ಮನೆ 48ನೇ ಮನೆ ನಿರ್ಮಾಣ ಆಗ್ತಾ ಉಂಟು. ಈಗ ಇನ್ನು 7 ಮನೆಯನ್ನು ಈಗ ವಹಿಸಿದ್ದು ಉಂಟು. ಈಗಾಗಲೇ 5 ಮನೆಯನ್ನು ವಹಿಸಿ ನಾವು ಮಾಡಿಕೊಡ್ತೇವೆ ಎಂದು ಒಪ್ಪಿಯೂ ಆಗಿದೆ. ಇದಕ್ಕೆ ಕಾರಣ ಏನಂದರೆ ಈ ಮಠದಿಂದ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಸೇವೆ ಒದಗುತ್ತಾ ಉಂಟು. ಮಾತ್ರವಲ್ಲ, ನಮ್ಮ ಬೆಂಬಲ ಸಿಕ್ಕಿದರೆ ಸ್ವಾಮೀಜಿ ಅದನ್ನು ಉಪಯೋಗಿಸ್ಕೊಳ್ತಾರೆ ಎಂಬಂತಹ ಭರವಸೆ ಇದೆ. ಆ ಕಾರಣಕ್ಕೆ ದೊಡ್ಡ ಬೆಂಬಲ ಸಿಗ್ತಾ ಉಂಟು. ಅದು ನಮ್ಮ ಊರಿನವರು ಮಾತ್ರವಲ್ಲ, ಬೆಂಗಳೂರಿನವರು, ಮುಂಬೈಯವರು, ದೆಹಲಿಯವರು ಸಹ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಹೀಗಿರುವಾಗ ಬಹಳ ಭಕ್ತರು ಬರುವಾಗ ಆ ಮಠದ ಕೇಂದ್ರ ಬಿಂದು ನಮಗೆ ದೇವಸ್ಥಾನ. ನಾವು ಮಠ ಸ್ಥಾಪನೆ ಮಾಡಿದ ಆರಂಭದಲ್ಲಿ ಅನಾಥಾಶ್ರಮ ಮಾಡಿದ್ದು 2000 ಇಸವಿಯಲ್ಲಿ ನಾವು ಶುರು ಮಾಡಿದ್ದು. ಆದರೆ ನಾವು ಶುರು ಮಾಡಿದ ಆಶ್ರಮವೇ ಅನಾಥ ಆಯಿತು. ಅಷ್ಟಕ್ಕೂ ಮುಂದುವರಲಿಕ್ಕೆ ಸಾಧ್ಯವಾಗಿಲ್ಲ. ಮತ್ತು ನಮ್ಮ ಮೋನಪ್ಪ ಭಂಡಾರಿ ಅಂತವರು ಇಂಥ ಒಳ್ಳೆಯವರು ಮತ್ತು ನಮ್ಮ ಜೊತೆಗೆ ಕೈ ಸೇರಿಸ್ಕೊಂಡು ನಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಯಾವಾಗ ನಿತ್ಯಾನಂದ ಗುರುಗಳ ಆ ಸನ್ನಿಧಿಯನ್ನು ಆ ಹೆಸರಿನಲ್ಲಿ ನಾವು ಮತ್ತೆ ದೀಪ ಹಚ್ಚಿದೆವೋ, ಗಾಯತ್ರಿ ಅಮ್ಮನ ಪ್ರತಿಷ್ಠೆ ಆಯಿತು. ಆನಂತರ ಇವತ್ತು ಈಗ ಅನಾಥಾಶ್ರಮ ಮಾತ್ರ ಅಲ್ಲ, ಏನು ಯೋಜನೆಯೂ ಮಾಡಬಹುದು. ಅದಕ್ಕಾಗಿ ದೊಡ್ಡ ಲಕ್ಷ್ಯ ಇಟ್ಟುಕೊಂಡು ಜನಗಳಿಗೆ ಉಪಯೋಗ ಆಗುವ, ಸಾಮಾಜಿಕ ಸಾಮರಸ್ಯದೊಂದಿಗೆ ಬಡವರ ಕಣ್ಣೀರು ಒರೆಸುವ ಕೆಲಸಕ್ಕೆ ಏನೆಲ್ಲ ಮಾಡ್ಬೋದು ಅದೆಲ್ಲ ದೇವರಲ್ಲಿ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಬರುವಂತಹ ಭಕ್ತರಿಗೆ ಸುಂದರವಾದಂಥ ದೇವಸ್ಥಾನವೂ ಬೇಕು. ಜನಗಳಿಗೆ ಸಾಮಾಜಿಕ ಪ್ರಜ್ಞೆಗಿಂತ ಹೆಚ್ಚು ಭಕ್ತಿ ಹೆಚ್ಚು. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ತಯಾರಾಗ್ತಾರೆ. ಆದರೆ ಬಡವರ ಸೇವೆಗೆ ಮತ್ತೆ ಅದಕ್ಕೊಂದು ಮನೋಭಾವ ಇರುವ ವರ್ಗ ಸ್ವಲ್ಪ ಸಣ್ಣದು. ಹಾಗೆ ದೇವರ ಹೆಸರಿನಲ್ಲಿ ಸಮರ್ಪಣೆ ಮಾಡಿದ ಸಂಪತ್ತನ್ನು ದೇವರ ಮಕ್ಕಳಿಗಾಗಿ ವಿನಿಯೋಗ ಮಾಡುವಂತಹ ಕಾರ್ಯ ಆಗ್ತಾ ಉಂಟು. ಮಠದಲ್ಲಿ ದೇವರಿಗೆ ತುಂಬ ಸೀರೆ ಬರ್ತದೆ, ಅಲ್ಲೋ ಇಲ್ಲೋ ಸ್ವಲ್ಪ ಚಿನ್ನ ಸಮರ್ಪಣೆ ಎಲ್ಲ ಮಾಡುವಂಥದ್ದೆಲ್ಲ ಇರ್ತದೆ. ಬಡ ಮಕ್ಕಳ ಮದುವೆಗೆ ವಿನಿಯೋಗ ಆಗುತ್ತದೆ.
ಎಲ್ಲಿಯೂ ದೇವರು ಅದನ್ನು ಸಂತೋಷಪಟ್ಟದಲ್ಲದೆ ಹೆಚ್ಚು ಹೆಚ್ಚು ಸಿಕ್ಕಿದ್ದಲ್ಲದೆ ಕಡಿಮೆ ಆಗಿಲ್ಲ. ಈಗ ಬರುವ ಸೆಪ್ಟೆಂಬರ್ಲಿ ಒಂದು ಬಡ ಕುಟುಂಬದ ಒಂದು ಹೆಣ್ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಉಂಟು. ಹಿಂದೆ ಕಳೆದ ವರ್ಷ ಮದುವೆ ಮಾಡುವಾಗ 1 ಪವನ್ ಚಿನ್ನದ ತಾಲಿಯನ್ನು ಕೊಟ್ಟದ್ದು ನಮ್ಮ ಎಜಯಶೇಖರ್ ಅವರು. ಹೀಗೆ ಸುದ್ದಿ ಸದ್ದಿಲ್ಲದೆ ಇಂಥ ಒಳ್ಳೆಯ ಹೃದಯಗಳ ಬೆಂಬಲ ಇದೆ. ಕಳೆದ ನಮ್ಮ ಮಠದಲ್ಲಿ ದೊಡ್ಡ ದೊಡ್ಡ ಯಾಗಗಳನ್ನೆಲ್ಲ ದೇವರು ಮಾಡಿಸ್ಕೊಂಡಿದ್ದಾರೆ. ಸಹಸ್ರ ಚಂಡಿಗೆ ಯಾಗ ಮಾಡಿಸ್ಕೊಂಡಿದ್ದಾರೆ, ಅದರ ಮೊದಲು ಶತಚಂಡಿಯೂ ಮಾಡಿಸ್ಕೊಂಡಿದ್ಲು. ನಾವು ದೇವರೇ ಮಾಡಿಸಿದು ಅಂತ ಯಾಕೆ ಹೇಳ್ತೇವೆ, ನಾನೊಂದು ಘಟನೆ ನೆನಪಿಸ್ಕೊಳ್ತೇನೆ. ಗರ್ಭಗುಡಿಯ ಆರಂಭದ ಸಮಯದಲ್ಲಿ ಮಾಡೆಲ್ಲ ವಿಶ್ವಕರ್ಮರು ಅದರ ಆಚಾರ್ಯ ಮರದ ಕೆಲಸದವರೆಲ್ಲ ಮಾಡಿ ಮುಗಿಸ್ಕೊಂಡಿದ್ದಾರೆ. ಇನ್ನೇನೋ ಪಕ್ಕ ತುದಿಗೆ ಹಿತ್ತಾಳೆಯ ಫ್ಲವರ್ ರಿಂಗೆಲ್ಲ ಇಡ್ಲಿಕ್ಕುಂಟು, ಅದು ತರಬೇಕು ಅಂದರೆ ಆ ಸಮಯದಲ್ಲಿ ನಮಗೆ ಹಣ ಇರಲಿಲ್ಲ. ನಾಳೆ ತರಿಸ್ತೇವೆ ಅಂತೇಳಿ ಇವತ್ತು ನೀವು ತಂದು ಕೊಟ್ಟರೆ ನಾಳೆ ತಂದು ಕೊಟ್ಟರೆ ಕೆಲಸ ಮುಗಿಸಿ ನಿಮಗೆ ಬಿಟ್ಟು ಕೊಟ್ಟು ಹೋಗ್ತೇವೆ ಅಂದಾಗ ಮತ್ತೆ ಮಾರನೇ ದಿವಸಕ್ಕೆ ಇಡಲಿಕ್ಕೆ ಬೇರೆ ದಾರಿ ಇಲ್ಲ. ಆ ಸಮಯಲ್ಲೇ ನಾವು ಯಾವುದೊಂದು ಕಣ್ಣು ಕಾಣದ ಒಂದು ಹೆಣ್ಮಗಳಿಗೆ ಅಲ್ಲಿ ಮದುವೆ ಮಾಡಿಸಿ ಒಂದು 12,000 ಅವರಿಗೆ ಕೊಡಲಿಕ್ಕೆ ಇರೋದು ಉಳಿತಾಯ ಆಗಿತ್ತು. ಅದರಿಂದ ನಾವು 5,000 ತಗೊಂಡು ನಮ್ಮ ಗೋವರ್ಧನ್ಗೆ ಹೋಗಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದೇವೆ. ಆದರೆ ವಿಚಿತ್ರ ಅಂದರೆ ಆ ಗೋವರ್ಧನ ಸರೋಜಿನಿಯಮ್ಮ ಅಂತ ಏನಿದ್ದಾರೆ, ಅವರಿಗೆ ಅವತ್ತು ಬೆಳಗ್ಗೆ ನಮ್ಮ ಕನಸು ಕಂಡು ಏನೋ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ಇಶ್ಯೂ ಇತ್ತು, ಅದನ್ನು ಮುಗಿಸ್ತೇನೆ ಅಂತ ಹೇಳಿದ್ದೇನೆ ಅಂತ. ಬೆಳಗ್ಗೆ ಕನಸು ಕಂಡ್ರೆ 9 ಗಂಟೆಗೆ ಅವರ ಅಂಗಡಿ ಬಂದು ನಾವು ಪ್ರಕಟ ಆದಾಗ ಅವರಿಗೆ ಒಳ್ಳೆ ಭಾವನೆ ಬಂದು ದೇವರಿಂದ ಅದು ಸಹ ಸರಿ ಸಾಲ್ವ್ ಆಗಿದೆ. ಆ ಅಮ್ಮ ನಮಗೆ ಬೇಕಾದ ವಸ್ತುವನ್ನು ನಾವೇನು ಪರ್ಚೇಸ್ ಮಾಡಿದರೆ 4,900 ಆಗಿತ್ತು. 100 ರೂಪಾಯಿ ಉಳಿಯಿತು. ಅದನ್ನು ಮನಸ್ಸಲ್ಲಿ ಯಾರಿಗೋ ಸೇರಿದ ಹಣದಲ್ಲಿ ತಂದಿದ್ದೇವೆ, ಯಾವಾಗ ಇದನ್ನು ಅಲ್ಲಿಗೆ ಪುನಃ ಹೊಂದಾಣಿಕೆ ಮಾಡಿ ಇಡುವುದು ಅಂತ ಇತ್ತು, ಅನಿವಾರ್ಯ ಅಂತ ತಂದಿದ್ದೇವೆ. ಆದರೆ ಅವತ್ತು ನಮಗೆ ನಾವು ಇದನ್ನು ಪರ್ಚೇಸ್ ಮಾಡಿ ಹೊರಡಬೇಕು, ನಮ್ಮನ್ನು ಮತ್ತೆ ಸ್ವಲ್ಪ ಹೊತ್ತು ಕೂದಲಿರಿಸಿ ಇದೇ ರೀತಿ ಹಣ್ಣು ಹಂಪಲುಗಳನ್ನೆಲ್ಲ ತಂದು ಆ 5,000 ರೂಪಾಯಿ ಕಾಣಿಕೆಯಲ್ಲಿ ಇಟ್ಟು ನಮಗೆ ಕಳಿಸಿದ್ದಾರೆ. ಅಂದರೆ ನೋಡಿ, ಅವತ್ತಿಗೆ ಬೇಕಾದ ಹಣ್ಣು ಅವತ್ತು ತರಿಸಿಕೊಂಡಿದ್ದಾಳೆ. ಅದರ ಕಷ್ಟ ಏನು ಎಂಬುದು ಆರಂಭದ ಹಂತದಲ್ಲಿ ನಮಗೆಲ್ಲ ಅನುಭವ ಆಗಿದೆ. ಈ ನಿಟ್ಟಿನಲ್ಲಿ ಬ್ರಹ್ಮಕಲಶಕ್ಕೂ ಅಷ್ಟೇ. ಬ್ರಹ್ಮಕಲಶ ಮಾಡಬೇಕಾದ್ರೆ ನಮಗೆ ಹಣ ಇಲ್ಲ. ಆಸರಣರಿಗೆ ಹೋಗಿ ಹೇಳಿದೆವು, ನಮಗೆ ಬ್ರಹ್ಮಕಲಶಕ್ಕೆ ಬೇಕಾದ ಹಣ ಇಲ್ಲ, ಏನು ಮಾಡೋದು ಅಂತ. 5 ದಿವಸದಿಂದ ನಿರ್ಣಯ ಆಗಿದೆ, ಬೇರೆ ಬೇರೆ ಹೋಮಗಳನ್ನು ಮಾಡಿದೆ. ಮೊದಲಾಗಿ ಪ್ರತಿಷ್ಠೆ ಮಾಡೋದು, ದೇವರ ಚೈತನ್ಯವನ್ನು ಗಟ್ಟಿ ಮಾಡಿಯೇ ಹೋಮ ಪ್ರತಿಷ್ಠೆ ಆಗಬೇಕು ಅಂತ ಇತ್ತು. ಆಸರಣರು ಹೇಳಿದರು 2 ದಿವಸ 3 ದಿವಸದಲ್ಲಿ ಮುಗಿಸುವ, ಹೋಮಗಳೆಲ್ಲ ಕಡಿಮೆ ಆಡುವ ಅಂತ. ನಮಗದು ಮನಸ್ಸೊಪ್ಪಲಿಲ್ಲ. ಕೊನೆಗೂ 5 ದಿವಸವೇ ಮಾಡಿದೆವು. ಆಸರಣರು ಹೇಳಿದ್ರು, ನೀವು ಹೆದರಬೇಡಿ, ಕಟೀಲಮ್ಮನ ಅನುಗ್ರಹದಿಂದ ಅವಳೇ ಅಲ್ಲಿದ್ದೆಲ್ಲ ಮಾಡಿಸ್ಕೊಳ್ತಾಳೆ ಅಂತ. ಅದರಂತೆ ಬ್ರಹ್ಮಕಲಶಕ್ಕೆ ಏನು ಕೊಡಪಾನಾಗಬೇಕು ಪಾಪ. ಎಲ್ಲ ಆಸರಣರು ಇವತ್ತಿನವರೆಗೆ ನಮ್ಮ ಕಟೀಲ್ನ ಆಸರಣರು 3 ತ್ರಿಮೂರ್ತಿಗಳ ಹಾಗೆ. ನಮ್ಮ ಮಠದ ಎಲ್ಲ ವೈದಿಕ ಕಾರ್ಯಕ್ರಮದ 10 ದಿವಸ ಇದ್ದರೂ ಅಷ್ಟೂ ದಿವಸ ಮಠದಲ್ಲೇ ಇದ್ದುಕೊಂಡು ಎಲ್ಲ ವೈದಿಕ ಕಾರ್ಯಕ್ರಮಗಳನ್ನು ದಕ್ಷಿಣೆ ಪಡ್ಕೊಳ್ಳದೆ ಮಾಡಿಕೊಟ್ಟವರು. ಮಾತ್ರವಲ್ಲ, ಅವರ ಆತ್ಮೀಯರಿಂದ ಮಠಕ್ಕೆ ಸಮರ್ಪಣೆ ಮಾಡಿಸಿದವರು. ಕೋವಿಡ್ನಂಥ ಸಮಯದಲ್ಲಿ ಬಹಳ ಆರ್ಥಿಕ ಬೆಂಬಲವನ್ನು ಆಸರಣವರು ನಮಗೆ ಕೊಟ್ಟಿದ್ದಾರೆ. ಇವತ್ತಿಗೂ ನಮ್ಮ ಮಠದ ಒಂದು ಸ್ವರೂಪದ ಹಿಂದೆ ಅವರ ಪ್ರೀತಿ ಪ್ರತಿಯೊಂದು ಕಣಕಣದಲ್ಲಿಯೂ ಅಡಕವಾಗಿದೆ. ಆ ದಿವಸ ಅವರು ಬ್ರಹ್ಮಕಲಶಕ್ಕೆ ಬೇಕಾದ ಕಲಶ ಪಾತ್ರೆ ಕೊಡಪಾನ ಎಲ್ಲ ಅವರೇ ತಂದಿದ್ದು ಬ್ರಹ್ಮಕಲಶದ್ದು. ಅದನ್ನೇನೋ ನೂಲೆಲ್ಲ ಕಟ್ಟಿ ಇಡಬೇಕು ಅಂತಾಗೋ ಇದೇ ಗೋವರ್ಧನ ಸರೋಜಿನಿ ಮನೆ ಬಂದು ದೇವರ ನಿತ್ಯ ಅಭಿಷೇಕ ನನ್ನೊಂದು ಕೊಡಪಾನ ಇರಲಿ ಅಂತ ಹೊಸ ಕೊಡಪಾನ ತಂದು ಕೊಟ್ಟು ಮತ್ತೆ ಅದನ್ನು ಕಟ್ಟಿತ್ತು. ಮಾರನೇ ದಿವಸ ಬ್ರಹ್ಮಕಲಶದ ಮಹಾಪೂಜೆ ಮಾಡಲಿಕ್ಕೆ ಅಂತೆಲ್ಲ ತಯಾರಾಗ್ತಾ ಇರಬೇಕು. ಒಂದು ದುಂಬಿ ಬಂದು ಆ ಎಲ್ಲ ಕಲಶಗಳಿಗೆ ಪ್ರದಕ್ಷಿಣೆ ಆಗಿ ಗರ್ಭಗುಡಿಯ ಒಳಗೆ ಹೋಗಿ ದೇವರ ವಿಗ್ರಹ ಪ್ರದಕ್ಷಿಣೆ ಆಗಿ ಮೇಲೆ ಹೋಗಿದೆ. ಆಗ ಭ್ರಮರಾಂಬಿಕೆ ಅಲ್ಲಿಗೆ ಬಂದಿದ್ದಾಳೆ ಅಂತಾಯಿತು. ಅವತ್ತಿಂದ ಇವತ್ತಿನವರೆಗೆ ನಾವು ತಿರುಗಿ ನೋಡಿಲ್ಲ. ಆ ಕಟೀಲ್ನ ಅಮ್ಮ ನಂಬಿದರೆ ಭಕ್ತರನ್ನು ರಕ್ಷಣೆ ಮಾಡ್ತಾರೆ ಎಂಬಂಥ ನಿಮ್ಮೆಲ್ಲ ಅನುಭವ, ಆ ಅನುಭವವನ್ನು ಅಲ್ಲಿ ಉಳಿಸಿಕೊಂಡು ಇವತ್ತು ನಡೆಸಿಕೊಂಡು ಬರ್ತಾ ಇದ್ದಾಳೆ. ತಿಂಗಳಾಗುವುದಂದರೆ 1 ವಾರಗಳಿಗಿಂತಲೂ ಕಡಿಮೆ ಆಗಿಬಿಟ್ಟಿದೆ ಈಗ. ಆದರೆ ಅಷ್ಟು ಖರ್ಚು ವೆಚ್ಚ ಹತ್ತು ಎಲ್ಲ ಸ್ಟಾಫುಗಳಿಂದ 60ರವರೆಗೆ ಸ್ಟಾಫುಗಳಿದ್ದಾರೆ. ಎಲ್ಲವನ್ನೂ ಅಮ್ಮ ಚೆನ್ನಾಗಿ ನಡೆಸಿದ್ದಾರೆ. ಮಠದ ಚಟುವಟಿಕೆಗಳಲ್ಲ, ದೇವರ ಕೆಲಸಗಳಲ್ಲದೆ ಇಷ್ಟು ಗೋವುಗಳಿರಬಹುದು, ಸಮಾಜದ ಬೇರೆ ಬೇರೆ ಕಾರ್ಯಗಳಿರ್ಬೋದು. ನಮಗೆ ಅಗತ್ಯ ಬಂದಾಗ ಫೋನ್ ಕಾಲ್ ನಾವು ಇವರಿಗೆ ಮಾಡ್ತೇವೆ. ಅದು ಶಶಿಧರ ಶೆಟ್ಟಿ ಇದ್ದಾರೆ, ಮೋನಪ್ಪಣ್ಣ ಇದ್ದಾರೆ. ನಮ್ಮ ಏಡೆಡ್ ಶಾಲೆ, ಅವರು ಕಲಿತ ಶಾಲೆಯನ್ನು ಮಠಕ್ಕೆ ಪರ್ಚೇಸ್ ಮಾಡಿದ್ದು ಅದು ಇವರೊಬ್ಬರ ಮುತುವರ್ಜಿಯಲ್ಲಿ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ಅವರು ಮಾಡಿದ್ದು. ಆರಂಭದ ಬ್ರಹ್ಮಕಲಶದ ಎಲ್ಲ ಉಸ್ತುವಾರಿ ವಹಿಸಿಕೊಂಡು ನಿಂತವರು. ಹಾಗೆ ಮತ್ತೆ ಯಾಗಗಳಾಗುವಾಗ ನಮ್ಮ ರವೀಂದ್ರ ಅವರ ಮಾಸ್ಟ್ರು ಅವರ ನೇತೃತ್ವ ಎಲ್ಲ ಇತ್ತು. ಬಹಳ ದೊಡ್ಡ ಬೆಂಬಲ ಆಗಿ ನಮ್ಮ ಅಧ್ಯಂತಾಯರಿದ್ದಾರೆ.
ನಮ್ಮ ಮಠದಲ್ಲಿ ಏನೇ ಮೀಟಿಂಗ್ ಆಗುವಾಗಲೂ ನಾನು ಕೆಲವರಿಗೆ ನಾನು ಕರೀತೇನೆ. ಅದೊಂದು ಕೆ ಟಿ ಸುವರ್ಣರು, ಒಂದು ಅಡ್ಯಂತಾಯರು, ಒಂದು ಶೇಖರ್ ಅವರು, ಸೀತಾರಾಮ್ ದಡಸ್, ಇಂಥವ್ರನ್ನೆಲ್ಲ ನಾವು ಕರೆಯಲೇಬೇಕು. ಅಷ್ಟೂ ಬೆಂಬಲ ಅವರು ನಮ್ಮ ಜೊತೆಗಿಟ್ಟಿದ್ದಾರೆ. ಯಾರೂ ಇಲ್ಲದ ಸಮಯದಲ್ಲೂ ನಮ್ಮ ನೈತಿಕ ಬಲ ತುಂಬಿದಂತಹ ವ್ಯಕ್ತಿತ್ವ ಇವರದೆಲ್ಲ. ಹಾಗಾಗಿ ಈ ಹಂತಕ್ಕೆ ಬಂದಿದೆ. ಗರ್ಭಗುಡಿಯನ್ನು ಚಂದ ಮಾಡಿ ಅಮ್ಮನಿಗೆ ಒಪ್ಪಿಸಬೇಕು ಅಂತ ಉಂಟು. ಹಾಗಾಗಿ ಇಲ್ಲಿನ ನಿಮ್ಮೆಲ್ಲರ ಪ್ರೀತಿಯನ್ನು, ಬೆಂಬಲವನ್ನು ನಾವು ಬಯಸ್ತೇವೆ. ಆದರೆ ಮತ್ತು ನಾನು ನಿಮಗೆ ಹೇಳ್ತೇನೆ, ಕೂಪನ್ ವ್ಯವಸ್ಥೆ ಇದೆ. 1,000 ಇದೆ, 5,000 ಇದೆ, 10,000 ಇದೆ. 1 ರೂಪಾಯಿ ಆದರೂ ನಮಗೆ ರಶೀದಿಯೂ ಇದೆ. ಹಾಗಾಗಿ ಆ ರೀತಿಯ ಪ್ರೀತಿಯ ಬೆಂಬಲವನ್ನು ನಿಮಗೆ ಎಷ್ಟಾಗುತ್ತದೆ ಅಷ್ಟೇ ಮಾಡಿದ್ದು ಸಾಕು. ಯಾಕೆಂದರೆ ಈಗಾಗಲೇ ಒಂದು ದೊಡ್ಡ ಜವಾಬ್ದಾರಿ ಅಡ್ಯಂತರ ತಲೆಯಲ್ಲಿದೆ. ಈಗ ಪುನಃ ಅವರಿಗೆ ನಾವು ಜವಾಬ್ದಾರಿ ಹೊರೆಯನ್ನು ಹಾಕ್ತೇವೆ. ಈಗಾಗಲೇ ಇಲ್ಲೆಲ್ಲ ಬಹಳ ಕೆಲಸಗಳನ್ನು ಮಾಡಿ ಇವರು ಕೆ ಟಿ ಸುವರ್ಣರಂಥ ಎಲ್ಲರೂ ಸಹ, ಪ್ರತಿಯೊಬ್ಬರೂ ಸಹ ನಿಮ್ಮದೇ ಆದಂತಹ ಕೊಡುಗೆ ಈ ಊರಿನಲ್ಲೂ ಇದೆ. ಬಹಳ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದರ ಮಧ್ಯೆ ನಮ್ಮ ಮಠದ್ದೂ ಪುನಃ ನಿಮ್ಮ ತಲೆಗೆ ಹಾಕಿ ನಿಮಗೆ ಹಿಂಸೆ ಕೊಡುವುದು ಅಂತ ಹೇಳಿದರೆ ಬಹಳ ಸಂಕಟ. ಆದರೆ ಎಲ್ಲರ ಬೆಂಬಲ ಇಲ್ಲದೆ ಈ ದೊಡ್ಡ ಕಾರ್ಯ ಆಗಲಿಕ್ಕಿಲ್ಲ. ಎಲ್ಲ ಒತ್ತಡಗಳ ಮಧ್ಯೆ ನಮ್ಮ ಮಠದ ಎಲ್ಲ ಕಾರ್ಯಗಳಿಗೂ ಕೈ ಜೋಡಿಸಿದ ನಿಮ್ಮನ್ನು ನಿಮಗೆ ಆಗೋ ರೀತಿಯಲ್ಲಿ ನೀವು ಈ ವ್ಯವಸ್ಥೆಗಳಿಗೆ ಜೋಡಿಸಿ ಆ ಮಠದಲ್ಲಿ ಜೀರ್ಣೋದ್ಧಾರ ಆಗಿ ಮುಂದೆ ಅಮ್ಮನನ್ನು ಪ್ರತಿಷ್ಠೆ ಮಾಡುವ ಗರ್ಭಗುಡಿ ಒಂದು ವೈಭವದ ಒಂದು ಗರ್ಭಗುಡಿ, ಸಂಭ್ರಮದ ಗರ್ಭಗುಡಿಯಾಗಿ ನಿಮ್ಮೆಲ್ಲರ ಒಂದೊಂದು ಬೆವರಿನ ಬಿಂದು ಬಿದ್ದಂತಹ ಒಂದು ಗುಡಿಯಾಗಿ ನಿಮ್ಮೆಲ್ಲರ ಆ ಒಂದು ಪ್ರೀತಿಯ ಸಂಬಂಧ ಶಾಶ್ವತವಾಗುವಲ್ಲಿ ಒಂದು ಅವಕಾಶವಾಗಿ ಅದನ್ನು ಬಳಸಬೇಕು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಎ ಜೆ ಶೇಖರ್ ಅವರು, ಕೆ ಟಿ ಸುವರ್ಣರು, ಹಾಗೆ ಅಡ್ಯಂತಾಯರು ಎಲ್ಲ ಸೇರಿಕೊಂಡು ಇವತ್ತು ಈ ದಿನ ನಿರ್ಣಯ ಮಾಡಿ ಅಮ್ಮನ ಮಡಿಲಲ್ಲೇ ನಾವೀಗ ಇರುವುದು. ಹಾಗಾಗಿ ಅಮ್ಮ ಆ ಕಾರ್ಯವನ್ನು ಹೇಗೆ ಬೇಕೋ ಹಾಗೆ ಮಾಡಿಸಲಿ ಅಂತ ಅಮ್ಮನಲ್ಲೇ ಪ್ರಾರ್ಥಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ನಮ್ಮ ಮಠಕ್ಕೆ ನಿರಂತರ ಬೇಕು. ಆ ಮೂಲಕ ನಿಮ್ಮ ಬೆಂಬಲವನ್ನು ಸಮಾಜದ ಧರ್ಮದ ಕಾರ್ಯಕ್ಕಾಗಿ ನಾವು ಅದನ್ನು ಸರಿಯಾಗಿ ವಿನಿಯೋಗ ಮಾಡುವ ಮೂಲಕ ನಮ್ಮ ಧರ್ಮಕ್ಕೆ ಶಕ್ತಿ ಕೊಡುವ ಕೆಲಸ ಮಾತ್ರವಲ್ಲ, ಇಡೀ ಊರಿನೊಂದು ಸಾಮರಸ್ಯದ ಸುಂದರ ಸಾಮ್ರಾಜ್ಯವನ್ನಾಗಿ ಮಾಡಬೇಕು ಎಂಬ ಪ್ರಯತ್ನ ನಮ್ಮದು. ಅಮ್ಮನ ಅನುಗ್ರಹ ಆಗ್ತದೆ. ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸುತ್ತಾ ಮುಂದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಈ ಸಮಯದಲ್ಲಿ ಹೇಳಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಸ್ಪೆಷಲಿ ನಾನು ಕೆ ಟಿ ಸುವರ್ಣರಿಗೂ ಹೇಳ್ತೇನೆ, ನಮ್ಮ ಸುರೇಶ್ ಅವರಿದ್ದಾರೆ. ಇತ್ತೀಚೆಗೆ ಸಂಪರ್ಕ ಆದ ನಂತರ ನಾವು ತುಂಬ ಪ್ರೀತಿಯಿಂದ ಹಚ್ಚಿಕೊಂಡಂಥವ್ರು ಭಟ್ನಗರವರು. ಹಾಗಾಗಿ ಚಂದ್ರಾಸ್ ಅವರು ಇದ್ದಾರೆ, ಉಳ್ಳಾಲ್. ಹಾಗೆ ನಮ್ಮ ಸೇನಾಜಿ ಅವರು ಇದ್ದಾರೆ, ಹೌದು, ದೇರಾಜಿ ಅವರು, ಯಶವಂತರು ತುಂಬ ಕಳೆದ ನಮ್ಮ ದೇವರ ನವಗ್ರಹ ಯಾಗದ ಸಮಯದಲ್ಲಿ ತುಂಬ ಬೆಂಬಲ ಕೊಟ್ಟವರು. ಹೀಗೆ ಪ್ರತಿಯೊಬ್ಬರ ಪ್ರೀತಿ ಬೆಂಬಲದಿಂದ ಆ ಮಠ ದೊಡ್ಡದಾಗಿದೆ. ಅದಕ್ಕೆಲ್ಲ ಅಮ್ಮನ ಅನುಗ್ರಹ ಮತ್ತು ನಿಮ್ಮ ಪ್ರೀತಿ ಇದು ಇನ್ನೂ ಬೇಕು. ನಾವು ನಮ್ಮ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳು, ಕೊರತೆಗಳು, ಗೊಂದಲಗಳಿದೆಯೋ ಇದರಲ್ಲೆಲ್ಲ ಪರಿಹಾರದ ದಾರಿಗಳಾಗಿ ಒಂದು ಸಣ್ಣ ಹಣತೆಯಷ್ಟು ಬೆಳಗುವಂತಹ ಒಂದು ಕಾಂತಿ ಅಮ್ಮ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮ ಅಭಿಪ್ರಾಯವನ್ನು ನಿರೀಕ್ಷೆ ಮಾಡ್ತೇವೆ ಅಂತ ಹೇಳಿ ಕೃಷ್ಣ ಅರ್ಪಣಮಸ್ತು. ಭಾಗದ ಜನತೆ ಬಹಳ ಉತ್ಸಾಹದಿಂದ ಭಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ತಮ್ಮ ಮುಂದಿನ ಕಾರ್ಯ ಚಟುವಟಿಕೆಯಲ್ಲಿ ಕೂಡ ಖಂಡಿತ ಪಾಲ್ಗೊಳ್ಳುವ ಒಂದು ಭರವಸೆ ಹೊಂದಿಗೆ ಈಗ ಚಂದ್ರಸೋಲಾಲ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಇಂದಿನ ಸಭೆಗೆ ಶ್ರೀಯುತ ಸಂಜೀವ್ ಶೆಟ್ಟಿ ಪಿಳ್ಳಾರ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತ. ಹರೀಶ್ ಉಳ್ಳಾಲ ಬರಕೆ, ಹಾಗೆ ಬೊಕ್ಕಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂಥ ಸಂಜೀವ್ ಕಾಲೇಜ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಶ್ರೀಮತಿ ಶಶಿಕಲಾ ಶೆಟ್ಟಿ ಅವರು ಇದ್ದಾರೆ. ಎಲ್ಲರನ್ನ ಸ್ವಾಗತಿಸುತ್ತಾ ಈಗ ಚಂದ್ರಸೋಲಾಲ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ತಾರೆ. ಭಗವದ್ಗೀತೆಯನ್ನು ಅರ್ಪಿಸಿಕೊಂಡು ಈ ಮಣ್ಣಿನ ಶಕ್ತಿಯಾದಂಥ ಉಮಾ ಮಹೇಶ್ವರಿಯ ಪಾದಗಳಿಗೆ ನಮಸ್ಕರಿಸಿಕೊಂಡು ಪರಮ ಪೂಜ್ಯ ಸ್ವಾಮೀಜಿಯವರ ಅಪ್ಪಣೆಯನ್ನು ಪಡೆದು ವೇದಿಕೆಯಲ್ಲಿ ಇರುವಂಥ ಎಲ್ಲ ಮಹನೀಯರಿಗೆ ವಂದಿಸುತ್ತಾ, ಇವತ್ತು ನಾವೆಲ್ಲ ಕೊಂಡೇಗೂಡು ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುವಂತಹ ತಾಯಿ ಗಾಯತ್ರಿ ದೇವಿಯ ಬ್ರಹ್ಮಕಲಶದ
ನಮ್ಮ ಕೆಲಸ ಹೇಗೆ ಆಗ್ತದೆ ಅಂತ ಜೀರ್ಣೋದ್ಧಾರದ ಬಗ್ಗೆ ಮಾತಾಡಬೇಕಂತ ನಾವೆಲ್ಲ ಸ್ವಾಮಿ ನಮ್ಮನ್ನು ಆಹ್ವಾನಿಸ್ತೀವಿ. ಈಗಾಗಲೇ ಮಠ ನಡೆದು ಬಂದ ದಾರಿಯನ್ನು ನಮ್ಮ ನಾಯಕರಾದಂತಹ ವನಪ್ಪ ಭಂಡಾರಿಯವರು ಬಾರಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಅಲ್ಲಿ ಏನೆಲ್ಲ ನಡೆಯುತ್ತದೆ, ಏನೆಲ್ಲ ನಡೆಯಬೇಕು ಅನ್ನುವಂತಹ ವಿವರವನ್ನು ಸ್ವಾಮೀಜಿಯವರು ಕೊಟ್ಟರು. ನಾಡ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಮ್ದೇನು ಜವಾಬ್ದಾರಿ ಅಂತ ನಾವಿಲ್ಲಿ ಹೇಳಬೇಕಷ್ಟೇ. ಎಲ್ಲರೂ ಅವರವರ ಶಕ್ತಿಯ ಅನುಸಾರವಾಗಿ ಆ ತಾಯಿಯ ಸೇವೆಯನ್ನು ಮಾಡಿದ್ದಾರೆ. 100ಕ್ಕೆ 100 ನಾವು ಏನು ಸ್ವಾಮಿಯನ್ನು ನೆನೆಸಿದ ಅದು ಅದರ 10 ಪಾಲು ವಿಜೃಂಭಣೆಯಿಂದ ನಡೆಯಬಹುದು ಅಂತ ತಾಯಿಯ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾವೆಲ್ಲ ಪ್ರಯತ್ನ ಪಡುವ, ನಮಗೆ ಏನೆಲ್ಲ ಜವಾಬ್ದಾರಿ ಕೊಡ್ತಾರೆ ಅದನ್ನೆಲ್ಲ ನಾವು ನಮ್ಮ ಶಕ್ತಿಯ ಅನುಸಾರವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವ. ನಮ್ಮ ಜನ್ಮ ಮಾನವ ಜನ್ಮ, ನಮಗೊಂದು ಅವಕಾಶ ದೇವರ ಸೇವೆಯನ್ನು ಮಾಡುವುದು. ಆ ದೇವರ ಸೇವೆಯನ್ನು ಮಾಡುವ ಅವಕಾಶ ಎಲ್ರಿಗೂ ಸಿಗಲ್ಲ. ಒಂದು ಸಮಾಜ ಸೇವೆ, ಒಂದು ದೇವರ ಸೇವೆ, ಇದು ಎರಡನ್ನು ಮಾಡಿದಾಗ ಮಾತ್ರ ಆ ಮಾನವ ಜನ್ಮ ಸಾರ್ಥಕ ಅಂತ ಹೇಳ್ಬೋದು. ಹಾಗೆ ಉಳ್ಳಾಳ ಭಾಗದಲ್ಲಿ ಘಟಾನುಘಟಿಗಳು ಇದ್ದಾರೆ, ನೀವೇ ಹೇಳಿಲ್ಲ. ಅವರೆಲ್ಲ ಮನಸ್ಸು ಮಾಡಿದ್ರೆ ಉಳ್ಳಾಳದಿಂದ ನಾವೇನು ನಿರೀಕ್ಷಿಸಿದ್ದೀರ ಅದನ್ನು 100ಕ್ಕೆ 100 ನಮ್ಮ ಚಂದ್ರಾಸ್ ಅಡ್ಡಿ ಅಂತ ಹೇಳಿದ್ರು ಮಾಡಬಹುದಿತ್ತು. ನನಗೆ ಇನ್ನೊಂದು ಜವಾಬ್ದಾರಿ ನಾನು ತಲೆಯಲ್ಲಿದ್ದೆ. ಅದು ಯಾಕೆಂದ್ರೆ ಅವರೇ ಹುಟ್ಟು ಹಾಕಿದಂತಹ ಅಯ್ಯಪ್ಪ ಮಂದಿರ. ಅದು ನನ್ನ ಲೆಕ್ಕದಲ್ಲಿ ಒಂದು 7-8 ಕೋಟಿ ರೂಪಾಯಿ ಈಗ ನನ್ನ ಹತ್ರ ಮಾತಾಡಿ ಆ ಜಾಗ ಅದಕ್ಕೆ ಎಲ್ಲ ವ್ಯವಸ್ಥೆಗಳಾಗಬೇಕಂದ್ರೆ ಅದಕ್ಕೂ 7-8 ಕೋಟಿಗಳು ಬೇಕು. ಇಲ್ಲದಿದ್ದರೆ ಸ್ವಾಮಿ ಹೇಳಿದಂಥ ಮಾತನ್ನು ನಾವು ಯಾವಾಗಲೂ ಚಾಚು ತಪ್ಪದೆ ಪಾಲಿಸ್ತೇವೆ ಅಂತ. ಆದ ಕಾರಣ ದೇವರು ಯಾವುದಕ್ಕೂ ಕಮ್ಮಿ ಮಾಡಲ್ಲ. ದೇವರ ಖಜಾನೆಯಲ್ಲಿ ಅದು ಇದ್ದೇ ಇರ್ತದೆ. ಆದರೆ ದೇವರು ಮನಸ್ಸು ಮಾಡಬೇಕು. ದೇವರು ಮನಸ್ಸು ಮಾಡೋದು ಯಾವಾಗ ಅಂದ್ರೆ ನನ್ನ ಮನಸ್ಸು ಸರಿ ಇರಬೇಕು. ಆಗ 100ಕ್ಕೆ 100 ದೇವರು ಮನಸ್ಸು ಮಾಡ್ತಾರೆ. ಒಳ್ಳೇದಾಗಲಿ ಅಂತ ಹೇಳಿ ಸುರೇಶ್ ಭಟ್ನಗರ ಇವರು ನಮಸ್ಕಾರ ಮಾಡುತ್ತಾಗೆ ಈ ಭಾಗದ ಮಹೇಶ್ವರಿ ತಾಯಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತು ನಮ್ಮ ಕೊಂಡೇಮೂರು ಸ್ವಾಮೀಜಿ ಅವರ ಕ್ಷೇತ್ರದ ಕಾರ್ಯಕ್ರಮದ ನಿಮಿತ್ತ ನಮ್ಮ ಉಳ್ಳಾಳ ಭಾಗದಲ್ಲಿ ಒಂದು ಅವರಿಗೆ ಒಳ್ಳೆಯ ಒಂದು ಸಂಪರ್ಕ ಮಠಕ್ಕೆ ಮತ್ತು ಉಳ್ಳಾಳ ಭಾಗಕ್ಕೆ ಒಂದು ಸಂಪರ್ಕ ಇದೆ. ಆ ನಿಟ್ಟಿನಲ್ಲಿ, ಆ ಭರವಸೆ ನಿಟ್ಟಿನಲ್ಲಿ ಇಲ್ಲಿ ಅವರು ನಮ್ಮ ತಾಯಿ ಉಮೇಶ್ವರಿಯ ಭಾಗದಲ್ಲಿ ಒಂದು ಅವರ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಒಂದು ಇಲ್ಲಿಯ ಪ್ರಮುಖರು ಮತ್ತು ಇಲ್ಲಿಯ ಭಾಗದ ಎಲ್ಲರನ್ನು ಸೇರಿಸಿ ಒಂದು 4 ಕಾರ್ಯಕ್ರಮಕ್ಕೆ ವ್ಯವಸ್ಥಿತವಾಗಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದಾರೆ. ಅಲ್ಲಿ ವೇದಿಕೆಯಲ್ಲಿ ಎಲ್ಲ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಿದ್ದಾರೆ, ಕ್ಷೇತ್ರದ ಅಧ್ಯಕ್ಷರಿದ್ದಾರೆ, ಹಾಗೆ ಎಲ್ಲ ಈ ಭಾಗದ ಪ್ರಮುಖರಿದ್ದಾರೆ. ನಾನು ಅಂತ ಹೇಳೋದಂತ ಹೇಳಿದ್ರೆ ಈ ಭಾಗದಲ್ಲಿ ಉಳ್ಳಾಳ ಭಾಗದಲ್ಲಿ ಹಲವಾರು ಮಠದ ಕಾರ್ಯಕ್ರಮಕ್ಕೆ ನಾವು ಮತ್ತು ಬೇರೆ ಬೇರೆ ದೇವಸ್ಥಾನದ ಹೊರೆಕಾಣಿಕೆ ಅದರ ಬಗ್ಗೆ ನಾವು ಸಭೆಯನ್ನು ಸೇರಿದ್ದೇವೆ. ಆದರೆ ಅದು ಅಲ್ಲಿಯ ಸ್ವಾಮೀಜಿಯವರು ಅಲ್ಲಿ ಕುತ್ಕೊಂಡು ಇಲ್ಲಿಯವರೆಗೆ ಹೇಳಿ ಇಲ್ಲಿ ವ್ಯವಸ್ಥೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಆದರೆ ಇವತ್ತು ಸ್ವಾಮೀಜಿ ಖುದ್ದಾಗಿ ಬಂದು ನಮ್ಮಲ್ಲಿ ಮಾಡಿದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ನನ್ನ ಮಟ್ಟಿಗೆ ಇದು ಪ್ರಥಮ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ನಾವು ಹೋಗಿದ್ದೇವೆ, ಆದರೆ ಸ್ವಾಮೀಜಿಯವರೇ ಇವತ್ತು ಬೇರೆ ಬೇರೆ ಅವರ ಶಿಷ್ಯವರ್ಗಕ್ಕೆ ಹೇಳಿ ಹೀಗೆ ಮಾಡಬೇಕು, ಇಂಥ ಕಾರ್ಯಕ್ರಮ ಮಾಡಬೇಕಂತ ಹೇಳಿ, ಇಂಥ ಪೂರ್ವ ಸಭೆ ಮಾಡಬೇಕಂತ ಹೇಳಿ ತುಂಬ ಕಾರ್ಯಕ್ರಮ ಆಗಿದೆ ಈ ಭಾಗಿಂದ. ಮೋನಪ್ಪ ನನಗೆ ಇವತ್ತು ಉಳ್ಳಾಳವಾಗಿದೆ. ಆದರೆ ಇವತ್ತು ಸ್ವಾಮೀಜಿ ಖುದ್ದು ಬಂದು ಇವತ್ತು ಕಾರ್ಯಕ್ರಮಕ್ಕೆ ನಿಜವಾಗಿಯೂ ನಮಗೆ ಒಂದು ಒಳ್ಳೆಯ
ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಚಿರಋಣಿ. ಯಾಕಂತ ಹೇಳಿದ್ರೆ ನಮಗೂ ಕೂಡ ಅವರೇ ಖುದ್ದು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಾಗಿರುವಾಗ ಅವರ ನಮ್ಮ ಭಾಗದ ಸಂಪರ್ಕ ಈಗ ನಮ್ಮ ಇವರು ಚಂದ್ರಸುಧರ ನೇತೃತ್ವದಲ್ಲಿ ನಮ್ಮ ಅಪ್ಪಕ್ಕ ಅದಕ್ಕೂ ಅವ್ರದ್ದು ಮಾರ್ಗದರ್ಶನ ಪೂರ್ತಿ ಇದೆ. ಈ ಭಾಗದ ಅಪ್ಪಕ್ಕ ಒಂದು ವ್ಯವಸ್ಥಿತವಾಗಿ ಅದು ಆಗ್ಬೇಕಂತ ಹೇಳಿ ನಮಗೆ ಈಗ ಮಾರ್ಗದರ್ಶಕರಾಗಿದ್ದಾರೆ. ಆಗಿರುವಾಗ ನಾವು ಅವರಿಗೆ ಅವರ ಕಾರ್ಯಕ್ರಮಕ್ಕೆ ಅವರ ಕ್ಷೇತ್ರದಕ್ಕೆ ನಾವು ನಿಜವಾಗಿಯೂ ನಾವು ಪ್ರಾಮಾಣಿಕವಾಗಿ ನಮ್ಮ ಭಾಗದಿಂದ ನಾವು ಎಲ್ಲರೂ ಈ ಭಾಗದಿಂದ ಒಟ್ಟಿಗೆ ಸೇರಿ ಅವರ ಕೈಗೆ ಬಲ ಕೊಡಬೇಕು. ನಾವು ಅವರಿಗೆ ಅದರಿಂದ ನಾವು ಈ ಭಾಗ ಉಳ್ಳಾಲ ಭಾಗಕ್ಕೆ ಒಂದು ಒಳ್ಳೆಯ ಕಡೆ ದೇವರಿಂದ ಆಶೀರ್ವಾದ ತಗೊಳ್ಬೇಕಂತ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯವರೆಲ್ಲ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದರ ಹಿಂದುಗಡೆ ನಾವು ಪೂರ್ಣ ಅದಕ್ಕೆ ಸಹಕಾರ ಕೊಡ್ತೇವೆ ಅಂತ ಹೇಳ್ಕೊಂಡು ನಮ್ಮ ಭಗವತಿ ಕ್ಷೇತ್ರದಲ್ಲೂ ಅದಕ್ಕೆ ಬೇಕಾದ ಒಂದು ಮೀಟಿಂಗ್ ಕರೆದು ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ಕೊಂಡು ನನ್ನ ಎರಡು ಮಾತನ್ನು ಈಗ ಜಯಶ್ರೀ ಪ್ರಫುಲ್ ದಾಸ್ ಕೋಟೆಗಾರ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತ. ಹಾಗೆ ಶಿವರಮ್ಮ ಸುವರ್ಣ ಕಾಪಿಕಾಡ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ರವಿ ಕೊಂಡಾಣ ಅವರು ಕೂಡ ಬಂದು ಸೇರಿಕೊಂಡಿದ್ದಾರೆ. ಅವರಿಗೆಲ್ಲ ಸ್ವಾಗತವನ್ನು ಕೋರುತ್ತಾ ಈಗ ಯಶವಂತ ದೇವರಾಜ್ ಅವರು ತಮ್ಮ ಅನಿಸಿಕೆಯನ್ನ ನೀಡಬೇಕಾಗಿ ವಿನಂತಿ ಮಾಡ್ತಾರೆ. ಸಮೀಪದ ತಾಯಿ ಉಮಾಮಹೇಶ್ವರಿ ದೇವಿಗೆ ಶಿರಸಾವಹಿಸುತ್ತಾರೆ. ಪರಮಪೂಜ್ಯ ಸ್ವಾಮಿಗಳ ಮಾತಾಡಲಿಕ್ಕೆ ಶಿರಸ ನಮಸ್ಕರಿಸುತ್ತಾ ಬಹಳ ದೊಡ್ಡ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿರುವಂಥ ಎಲ್ಲ ಭಗವತ್ ಭಕ್ತ ಬಂಧುಗಳಿಗೂ ವಂದಿಸುತ್ತಾ ಎಲ್ಲ ದೈವಿಕ ಆಡಿಸುವುದೆಲ್ಲ ಭಗವಂತ. ನಾವು ಆಡುವುದು ಮಾತ್ರ. ಇಲ್ಲಿ ಬರಬೇಕಿದ್ರೆ ಸೂಚನೆ ಅಲ್ಲಿಂದ ಬರಬೇಕು. ಯಾರಿಗೆ ಎಷ್ಟು ಫೋನ್ ಮಾಡಿದವರಿಗೆ ಗೊತ್ತು. ಯೋಗ ನಮಗೆ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಯಾರಿಗೆ ಅವರ ಗ್ರಹಚಾರ ಸರಿಯಾಗ್ತಾ ಹೋಗ್ತದೆ ಇಂಥ ಕೆಲಸಗಳಲ್ಲಿ ಭಾಗವಹಿಸುವ ಮನಸ್ಸು ಬರ್ತದೆ. ಅಂತೂ ಸ್ವಾಮಿಗಳ ಬಗ್ಗೆ ಹೇಳಲಿಕ್ಕಿಲ್ಲ. ಅವರ ಮಾರ್ಗದರ್ಶನ ನಮಗೆ ಬಹಳ ಇದೆ. ನಾನು ಕಳೆದ ಸಲ ಬಾಲಗಣಪ ದೇವಸ್ಥಾನ ಅನ್ನಪಾಡಿಗೆ ಸ್ವಾಮಿಗಳನ್ನು ಕರೆದಿದ್ದೆ. ಪೂಜೆ ಕರೆಕ್ಟ್ ಏನು ಹೇಳಿದರೆ ಅದೇ ಸಮಯಕ್ಕೆ ಬಂದು ನಮ್ಮ ತುಂಬ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಕೆಲಸ ಮಾಡಿದ್ದಾರೆ. ಯೋಜನೆ ಬೇಕು, ಗುರಿ ಬೇಕು ಅಂತ ನಾವು ಬಾಲಗಣಪತಿ ದೇವಸ್ಥಾನ ಒಂದು ವಿಚಾರ ಹೇಳ್ತೇವೆ. ಬಾಲಗಣಪತಿ ದೇವಸ್ಥಾನ ಸಮೀಪ ಮೂಡ ಕಳಿಸಲೆಲ್ಲ ನಾನು ಮನವಿ ಮಾಡಲಿಕ್ಕೆ ಈ ಭಾಗಕ್ಕೆ ಕೂಡ ಬಂದಿದ್ದೆ. ದೇವಸ್ಥಾನ ಮಾತ್ರ ಇತ್ತು. ಅದೇ 22 ಸೆಂಟ್ ಜಾಗ ನಮಗೆ ಬಿಟ್ಟುಕೊಡ್ತೀವಿ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ, ಅನ್ನದಾನ ಎಲ್ಲ ಇನ್ನೊಂದು ಜಾಗವನ್ನು ಅವಲಂಬಿಸುವ ಸಂದರ್ಭ ಇತ್ತು. ಭಗವಂತನಿಗೆ ಬೇಕಿತ್ತು ನಮ್ಮ ಯೋಚನೆ. ಅನುಗ್ರಹ ಭಗವಂತನ ಅನುಗ್ರಹ ಆಗಿತ್ತು. ನಮಗೆ ಯೋಚನೆ ಹೋಗ್ಬೇಕಿತ್ತು ಅಂತ ಎದುರಿನೊಂದು ಜಾಗದ 50 ಸೆನ್ಸ್ ಜಾಗವನ್ನು ಕೇಳಿದಾಗ ಕೊಟ್ಟಿಲ್ಲ. ಅವರೇ ಬಂದು ಇನ್ನೊಂದ್ಸಲ ನಾವು ಕೊಡ್ತೀವಿ ನೀವು ತಗೊಳ್ಳಿ ಹೇಳುವ ಸಂದರ್ಭ. ಕ್ರೋಢೀಕರಣಕ್ಕೆ ವ್ಯವಸ್ಥೆ ಇಲ್ಲ. 50 ಸೆನ್ಸ್ ಜಾಗ 25 ಲಕ್ಷ ದುಡ್ಡಿಯಲ್ಲಿಂದ ಮಾಡೋದು. ಯೋಚನೆ ಭಗವಂತನೇ ಕೊಟ್ಟ. ಬಾಲಗಣಪತಿ ಮೂಲ ಮಂತ್ರ ಲಕ್ಷ ಜಪ ಯಜ್ಞ ದೂರ ಹೋಮ ಅಂತ ಕಾನ್ಸೆಪ್ಟ್ ನಮ್ಮ ಕಾರ್ಯಕರ್ತರಿಗೆ ಬಂತು. ಕೇವಲ 25 ರೂಪಾಯಿ ಒಂದು ಟಿಕೆಟಿನ ಲಾಭ. ಈ ಭಾಗದಲ್ಲಿ ಉಳ್ಳಾಲದಲ್ಲಿ 4,500 ಅರ್ಚನೆ ಆಗಿದೆ. 4,500 ಅರ್ಚನೆ
ನಕ್ಷತ್ರ ರಾಶಿ ಹೇಳಿ ಗಿರೀಶ್ವರ ಉಚಿರಂತ ಪದ್ಮನಾಭ ತಂತ್ರಿಗಳ ಮೂಲಕ ವಾಚನ ಆಗಿದೆ. ನಮ್ಮ ಮೂಲಕವೇ ಯಜ್ಞಕ್ಕೆ ಆ ಒಂದು ಪವಿತ್ರ ಗಳಿಕೆ ಎಲ್ಲವನ್ನು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಯೋಚನೆ ಎರಡಿರ್ತದೆ, ದುಡ್ಡಿನ ಸಂಗ್ರಹ ಆಗಬೇಕು, ದೇವರ ಒಂದು ಜಾಗದಲ್ಲಿ ಕಾರ್ಯಕ್ರಮ ಆಗಬೇಕು. ಆವತ್ತು ನಮಗೆ ಬಂದ ಒಟ್ಟು ಕಲೆಕ್ಷನ್ 32 ಲಕ್ಷ. ನಮಗೆ ಜಾಗಕ್ಕೆ ಬೇಕಿದ್ದದ್ದು 25 ಲಕ್ಷ, 15 ಲಕ್ಷ ಖರ್ಚಾಯಿತು. ಬಾಕಿ ಉಳಿಯಿತು. ಆ ಜಾಗವನ್ನು ಇನ್ನೊಂದು 2 ಲಕ್ಷ ಕೊಡಲಿಕ್ಕೆ ಭಗವಂತ ನೆರವೇರಿಸುತ್ತಾನೆ. ಅಂತೂ ಈ ಕ್ಷೇತ್ರದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ 22 ಸ್ತನಿಸಿದ್ದು ಅದನ್ನು 22 ಎಕರೆಗೆ ಭಗವಂತ ಮುಟ್ಟಿಸುತ್ತಾನೆ. ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೇವಸ್ಥಾನ ಇರಲಿ, ದೈವಸ್ಥಾನ ಇರಲಿ, ಪರಿಧಿ ಅಂತ ಇರ್ತದೆ. ಪರಿಧಿ, ಆ ಪರಿಧಿಯೊಳಗೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಪರಿಧಿ ಆ ಭಗವಂತನ ಕೈಯ ಮುಷ್ಟಿಯೊಳಗೆ ಇರ್ತದೆ. ಆ 22 ಎಕರೆ ಜಾಗ ಆ ತಾಯಿಯ ಒಂದು ಫೋಕಸ್ ಏನುಂಟು ಅವರನ್ನೆಲ್ಲ ಎಬ್ಬಿಸಿ ನೀವು ತಗೊಳ್ಳಿ ವ್ಯವಸ್ಥೆ ಮಾಡಿ. ಇದಕ್ಕಿಂತ ಇಂಥ ಕ್ಷೇತ್ರಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಅದು ಯಾವ ಕ್ಷೇತ್ರ ಕೆಲಸ ಮಾಡಿ ಸ್ವಾಮಿಗಳು ಹೇಳುವಾಗ ಆವತ್ತು ಕೂಡ ಅಷ್ಟೇ ಹೊರಕಾಣಿಕೆ ಒಂದು ಮೀಟಿಂಗ್ ಆಗಿತ್ತು. ನಾನು ಏನ್ ಸ್ಕ್ರಿಪ್ಟ್ ಅಂತ ಗೊತ್ತಿಲ್ಲ, ಕೂತಿದ್ದರು ತುಂಬಾ ನಮ್ಮಿಂದ ನೋಡ್ಲಿಕ್ಕಲ್ಲ ಅಂತ ಹೇಳಿಬಿಟ್ಟು ನಾನು ಯಾವ ದೈವದಲ್ಲಿ ಇರುತ್ತೆ ನಾನು ಗೊತ್ತಿಲ್ಲ. ಇದ್ದಂತ 10 ದಿವಸ 65 ಕ್ವಿಂಟಲಕ್ಕೆ 10 ದಿವಸದಲ್ಲಿ ಮಾಡಿ ಎಲ್ಲರೂ 60 ಸೇರಿ ಕೊಡ್ತಾರೆ. ಅದಕ್ಕಿಂತ ದೊಡ್ಡ ಏನಿದೆ ನಮಗೆ ನಮ್ಮ ಹೇಳಿದ್ರು ತಿಂಗಳಿಗೆ 15 ಲಕ್ಷ ಹೇಗೆ ನಿಭಾಯಿಸ್ಬೇಕು ಒಂದು ಯೋಚನೆ ಮಾಡಿ ಸಾಧ್ಯ ಉಂಟ. ಅಂತ ಕ್ಷೇತ್ರ ನಮ್ಮನ್ನು ಸಂಪೂರ್ಣ ಎತ್ತುವಂತ ಕೆಲಸ ಆ ಕ್ಷೇತ್ರದಲ್ಲಿ ಆಗ್ತದೆ. ಮತ್ತು ಇಲ್ಲಿ ಬಂದವರಿಗೆ ಪೂರ್ಣ ಆಶೀರ್ವಾದ ಹೇಳಲಿಕ್ಕೆ ಸಾಧ್ಯ ಅಂತ ಆ ಒಂದು ಕ್ಷೇತ್ರದ ಕೆಲಸ ಮಾಡಬೇಕು. ನಾನು ಅವಾಗಲೇ ಹೇಳಿದಿಲ್ಲ, ನನಗೆ ಒಂದು ಇಂಥ ವಿಷಯದಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಗೊತ್ತಿಲ್ಲ, ಎದ್ದು ಹಿಡಿಯೋದು ಕೆಲಸ ಮಾಡೋದು ಅಂತ ಕೆಲಸ. ನಾನೊಂದು ಕಿವಿ ಮಾತು ಹೇಳಿ, ಇಲ್ಲಿ ಇಷ್ಟು ಜನ ಯಾರು ಬಂದಿದ್ದೀವಿ, ಒತ್ತಾಯ ಮಾಡಿ ಬಂದಿರ್ಬೋದು, ಹೇಗೆ ಬಂದಿರ್ಬೋದು, ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಇರಬೇಕು. ಸೂಚನೆ ಸಿಕ್ಕ ತಕ್ಷಣ ಇಷ್ಟು ಜನ ಮಾತ್ರ ಮಿಸ್ ಆಗಲೇ ಬರ್ತದೆ. ನಿಮ್ಮೊಟ್ಟಿಗೆ 5 ಜನ ಸೇರಿಸಿ ಇಷ್ಟ ಆಗ್ತದೆ, ಒಂದು ಯೋಚನೆ ಅಷ್ಟೇ. ಅದು ಕ್ಷೇತ್ರದ ಕೆಲಸ ನಮ್ಮ ಸಂಪೂರ್ಣ ಇದು ಮಾಡುವ ಭಗವಂತ. ಅದು ಸ್ವಾಮಿಗಳ ಮಕ್ಕಳು ಭಕ್ತರು ಅಂತ ಹೇಳ್ಕೊಳ್ತಾ ಈ ಒಂದು ಕೆಲಸ ಯಶಸ್ವಿಯಾಗಿ ಕೀರ್ತಿಸ್ವರ್ಣ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ. ಅಂಜನೇ ಸ್ವಾಮೀಜಿನ ಭಾಗ ಗಡ್ಡಪ್ಪಗೊಂಡು ಮಾತ ವೇದಿಕೆ ಗೌರವಿದ್ದರೆ ಅಂಜನೆ ಮೂಸಿರ್ತಾರೆ ಮಾತ ಬರ್ತಾರೆ. ಮೋಡಪಣ್ಯ ಪಂಡ್ಯರ ಐತಕ ಸ್ವಾಮೀಜಿಲ ಸವಿಸ್ತಾರವಾದ ಪಂಡ್ಯ ಆ ಕ್ಷೇತ್ರದ ಹೆಜ್ಜೆಂಡು ಇಂಚಿನ ಬೇಲೆ ಹಾಕೊಂಡು ಏದು ಗೋಲುಲ್ಲ ಏದು ವಿದ್ಯಾರ್ಥಿ ಅಲ್ಪ ವಿದ್ಯಾರ್ಥಿ ಕಲ್ತೊಂದು ಅನ್ನದಾನ ಅವನೊಂದು ಬೇರೆ ಬೇರೆ ರೀತಿ ಸ್ವಾಮೀಜಿ ಭಾರಿ ಒಂದು ಸ್ವಚ್ಛತೆಗೆ ಪಂಡ್ಯರ ಪಟ್ಟ ಅವು ಮಾತ್ರ ಒಂದು ನೆಟ್ಟಿರು ಪಡ್ಡೆ ಯಾನ್ನ ಸ್ವಾಮೀಜಿನ ಪಂಡ ಮತ್ತದ ಸ್ವಾಮೀಜಿ ಇರಲಿದ್ದೀನಿ ಗೊಂಡೆಯವರು ಸ್ವಾಮೀಜಿ ಪಟ್ಟ ಮಾತ್ರ ಯಾನ್ ಗೌರವ ನನ್ನ ಭಾರಿ ಆತ್ಮೀಯತೆ ಅನ್ನ ಸರಳತೆ ಬಾಟಿದಲ್ಲ ಮೋಡಪಣ್ಣೆ ಪಂಡೆ ಆ ಒಂಜಿ ಸರಳತೆ ಆ ಮಾತ್ರ ಮನಮೆಚ್ಚಿನ ಕೆಲಸ ಮತ್ತೊಂದು. ಇನಿ ಅವಳು ಕೊಂಡೆಯವಳು ದೇವಸ್ಥಾನದ ಎದುರು ಆ ಮೂರ್ತಿನ ತೂಣಗನೆ ಮೈ ಜುಮ್ಮ ಇದ್ದೇನೆ. ಬಹುಶಃ ನನ್ನ ದುಂಪುಗಳು ಅವು ಎಂಚ ಆಪಣದ ಪಡೆದ್ರೆ ಬಹುಶಃ ಬಾರಿ ಅಂಚಿನ ಒಂಜಿ ಕಲೆ ಬಹುಶಃ ಓಲ ಇಪ್ಪತ್ತಂತೂ ಅಂಚನೆ ಆ ರೀತಿ ಅವು ಜೀರ್ಣೋದ್ಧಾರ ಮಂತುಲ್ಲ ಎಂದು ಎನ್ನ ಅನಿಸಿದೆ. ಅಂಚ ಅಂಚಿನ ಪವಿತ್ರ ಕ್ಷೇತ್ರ ನಾನಾದ ನಮ್ಮ ಮಾತೆರ ಸಹಕಾರ ಕೋರ್ಕ ಬಹುಶಃ ಸ್ವಾಮೀಜಿನ ಇನಿ ನಿಲ್ಲುವುದಾನೆ ಪಂಡ ಮಾತೆಲ್ಲ ಅಡೆ ಭಕ್ತರು ಬರೋಡು ಮೀನು ಮುಖ್ಯವಾದ ಉದ್ದೇಶ ಭಕ್ತರ ಅಡೆ ಬರೋಡು ಭಕ್ತರ ಅಡೆ ಬರೋಡು 5 ಬೊಕ್ಕ ಕೊಡ್ಪುಣ ಮಾತ ಹೊರಕಾಣಿ ಕೊಡ್ಪುಣ ಬೊಕ್ಕದ ವಿಷಯ ಅವನಂತದ್ದು ಎದ್ದು ತೀರುವುದು ಸಾಧ್ಯ ಅದನ್ನ ಕೊಡ್ಪುಣ ಅಣ್ಣ ಮುಖ್ಯವಾದ ಉದ್ದೇಶ ಭಕ್ತರ ಅಡೆಗೆ ಬರ್ತದೆ ತೂದು ದೇವಿನ ಆಶೀರ್ವಾದ ಪಡುವುದು ಮುಖ್ಯವಾದ ಉದ್ದೇಶ. ಅಂಚಾದ್ರೆ ನಮ್ಮ ಮಾತ್ರ ಎಲ್ಲ ಅರ್ಪಣ ಆ ಒಂದು ಜೀರ್ಣೋದ್ಧಾರ ಇದೊಂದು ಪ್ರಮುಖ ಬೇತೆ ಬೇತೆ ಮೀಟಿಂಗ್ ಆದ್ರೆ ಆಯ್ರ ಉಂಟು ಬೇತೆ ಕಮಿಟಿ ಆಯ್ರ ಉಂಟು ಇತ್ತೆ
ಮೋಡಪಣ್ಣೆ ಆಯ್ತಾ ಅಕಲ್ ಒಂಜಿ ಅಂದಾಜಿದ ಮುಳ್ಪದ ಕೇಳೊಂದು ಒಂಜಿ ಕಮಿಟಿ ಇತ್ತೆ ಮೋಡಪಣ್ಣೆ ಅನೌನ್ಸ್ಮೆಂಟ್ ಪೇರೊಳ್ಳಿ ಅಂಚ ನಾವು ಮಾತ ತುಂಬು ಐಕ್ ಏರನ್ನು ಸೇರಿಸೋಡು ಎಂಚಿನ ಆವಡು ಪಣದು ಮಾತಾಡಲ ಐಕ್ ಅಭಿಪ್ರಾಯ ಬರ್ತದೆ ಎಷ್ಟು ಟೈಮ್ ಕಮಿಟಿ ನನಾತ್ ಚೇಂಜಸ್ ಮಾಡ್ಬೋದು ಅಂಚ ನಮ್ಮ ಎಲ್ಲದಿದ ಅನೇಕ ಮಾತೆಲ್ಲ ಭಾಗವಹಿಸಿದರು ಆ ಪವಿತ್ರ ಕ್ಷೇತ್ರಗಳು ನಾವು ಮಾತ್ರ ಭಾಗ್ಯವಾದ ಪಡೆದು ಮಾತೆಲ್ಲ ಪಣ್ಣದು ದುಂಬುಗು ನನಾತಿ ದುಂಬುದ ಮುಟ್ಟ ಪಣ್ಣಾಗ ಬಹುಶಃ ಫೆಬ್ರವರಿ ಇಪ್ಪಡು ನಮ್ಮ ಜನವರಿ ಅಂಚಿ ಮಲ್ಲ ಮೀಟಿಂಗ್ ಇರ್ತದೆ ಮಾತ ಮುಲ್ಪ ಹೆಂಚ ಆಯ್ತಾ ಜವಾಬ್ದಾರಿ ಬಹುಶಃ ನೆತ್ತ ವರ್ಗಂಗದ ಜವಾಬ್ದಾರಿ ಅಂಜನೆ ನಮ್ಮ ರವಿಶಂಕರ್ ಮಾತ ಒಳ್ಳೆ ಆಗಲೇ ಜವಾಬ್ದಾರಿ ಜೊತೆಂಡು ಬಾರಿ ಅಭೂತಪೂರ್ವದ ಹೊರಗಾಣಿಕೆಲ್ಲ ನಮ್ಮ ಮುಲ್ಪ ಎದ್ದು ಆಯ್ನಾತ್ ನಮ್ಮ ಮಾಡ್ತದ್ದು ಕೊರಿಯರ ಸಾಧ್ಯ ಆತ ಮಲ್ಪುಗ ಪಣ್ಣದು ಅದೇ ದೇವರ ಮಾತಾಡದ ಪ್ರಾರ್ಥನೆ ಮಾಡೋದು ನಾನು ಬಾತ ಕೊಟ್ಟಿ ಇತ್ತೆ ನಮ್ಮ ಹಿರಿಯರ ಕ್ಷೇತ್ರದ ಟ್ರಸ್ಟ್ ಇಲ್ಲ ಏನಂಚಿನ ಕೊಂಡೂರು ಕ್ಷೇತ್ರದ ಟ್ರಸ್ಟ್ ಲೈನಂಚಿನ ಮೋಣಪ ಬಂಡರ್ಲು ಸ್ವಾಮಿನ ಒಪ್ಪಿಗೆ ಮೂಲಕ ರಚನೆ ಮಂತ್ರಂಚಿನ ಸಮಿತಿದ ಪ್ರಕಟಣೆ ಮಾಡಿಕೊಳ್ಳಲು ವಿನಂತಿ ಮಾಡ್ಕೊಂಡು ಸಂಪರ್ಕ ಮಂತದ್ದು ಒಂದು ಟೆಂಟೇಟಿವ್ ಕಮಿಟಿ ಅಂತ ಹೇಳ್ದ ಆ ಕಮಿಟಿನೇ ತಯಾರು ಮಾಡಿದ ಸ್ವಾಮೀಜಿನೆಲ್ಲ ಹೆಂಗಂತೆ ನಿಕ್ಕಿಂದ ದೀರ್ ಅದಕ್ಕೆ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡಿದ್ರು ಅದಕ್ಕೆ ಚೇಂಜಸ್ ಇರ್ತಾರೆ ಚೇಂಜಸ್ ಹೊಸದು ತರ್ತಾರೆ ಹೊಸದು ಸೇರಿಸ್ಯಾರೆ ಎಲ್ಲ ಬುಡ್ದು ಬುಡ್ತಾರೆ ಅದನ್ನೆಲ್ಲ ಸೇರಿಸ್ಯಾರೆ ಆ ಒಂದು ಅವಕಾಶ ಉಂಟು ಯಾಕಂದರೆ ಅದು ಓದಿದ್ರೆ ನಾನು ಹೆಚ್ಚಿಗೆ ಮೀಟಿಂದಾಗ ಪುಸ್ತಕ ಸಮಯ ನೀರು ಸುಮಾರು ಜನ ನಂಬರ್ ಪಾಡ್ತೀನಿ ನಂಬರ್ ಪಂಡ್ರೆ ಮಳೆ ನಿತ್ಯಾನಂದ ಯೋಗಾಶ್ರಮ ಕ್ಷೇತ್ರ ಕೊಂಡೆವು ತೀರ್ಥೇತ ಜೀರ್ಣೋದ್ಧಾರ ಪ್ರಯುಕ್ತ ಪೂರ್ವಭಾವಿ ಸಭೆ ಉಳ್ಳಾಳವಲಯ ಸ್ಥಳ ಉಮಾಮೇಶ್ವರಿ ದೇವಸ್ಥಾನ ಕಾಪಿಕಾಡು ತಾರೀಕು 6/6/2020 ಸಮಯ 5:30 ಪರಾಪೂಜೆ ಯೋಗಾಸನಗಳನ್ನು ನಿರೂಪಣೆಯಲ್ಲಿ ನಡೆಯಿತು ಸರಿಯಾ ಚೆಂಜು ಬಿಟ್ಟಿಯಲ್ಲ ಎತ್ತ ಉಳ್ಳಾಳ ವಲಯದ ಸಮಿತಿದ ಅಧ್ಯಕ್ಷರಾದ ಚಂದ್ರಾಸ ಅಡ್ಯಂತ ಇದೆ ನಿಂತು ಸೂಚನೆ ಮಾಡಿದ ಆಮೇಲೆ ಅನುಕೂಲ ನನ್ನ ಬಹಳ ಪ್ರಾಮುಖ್ಯ ಜನ ಗೌರವ ಅಧ್ಯಕ್ಷರಾದ KT ಸುವರ್ಣೇರಿ ಅಂತೆ AJ ಶೇಖರ್ ಇದಕ್ಕೆ ನಾನು ಗೌರವ ಅಧ್ಯಕ್ಷರಾದ ನೇಮಕ ಮಾಡ್ತಾರೆ ಸೂಚನೆ ಮಾಡ್ತಾರೆ ಅದೆಲ್ಲ ಒಪ್ಪುವುದನ್ನು ನನ್ನ ಲೆಕ್ಕ ನಾನು ಆಯ್ಕೆಯಲ್ಲ ಗೌರವ ಅಧ್ಯಕ್ಷ ಸ್ಪೆಷಲ್ ಲೆಕ್ಚರ್ ನಾನು ಹೇಳುವ ಅಂಚ ಸೇಸ ಎಡ್ಡೆ ಹಾಕೊಂಡ ದಯವಿಟ್ಟು ಪಲ್ಲಿ ಸೇರ ಕಾರ್ಯಾಧ್ಯಕ್ಷರಾದ ಯಶವಂತ ಜಯರಾಜ ಅಧ್ಯಕ್ಷರ ಉಪಸ್ಥಿತಿರತ್ತು ಮಾತಾ ಸಮಯದಿಂದ ವ್ಯವಸ್ಥಿತವಾದ ಕೆಲಸ ಕಾರ್ಯ ತೋರ್ಪಡಿಸಿದ ಕೆಲಸನೇ ಕಾರ್ಯಾಧ್ಯಕ್ಷ అయినా అది మన పేరు కంటే దీంట్లో చూసుకోవాలి అదే ఇచ్చే పేరు అంటే అంతే ప్రధాన కార్యదర్శి ఆనంద శెట్టి నిరూపణ ఉపాధ్యక్షరాలు సుమారు జనవరి చంద్రాస్ పండిత్ హౌస్ అని వెయిట్ చేసి అది గుర్తుంది ಜಿತೇಂದ್ರ ಶೆಟ್ಟಿ ತಲಪಾಡಿ ದಿನೇಶ್ ರೈ ಉಳ್ಳೇರು ಉಪಾಧ್ಯಕ್ಷರಾದ ದಿನೇಶ್ ರೈ ಕಳಿ ಸತೀಶ್ ಕರ್ಕೆರ ಅಂಜನೆ ಪ್ರದೀಪ್ ಕಿಲ್ಲೆ ಭಾಸ್ಕರ್ ಪಕ್ಕೂಟು ಉದಯ್ ಕುಮಾರ್ ಶೆಟ್ಟಿ ಕೊಂಡಾಣಗುತ್ತು ವಿಜೇತ ವಿಜಯ ರಾಮಚಾವಡಿ ಇದರ ಭಗವಾನ್ ದಾಸ್ ಭಗವಾನ್ ದಾಸ್ ಸುರೇಂದ್ರ ಶೆಟ್ಟಿ ಧರ್ಮಣ್ಣೂರು ಗಿರೀಶ್ ಕುಮಾರ್ ಎಂಕೆ ಗೋಪಿನಾಥ್ ಕಾಪಿಕಾಡ್ ಶರತ್ ಚಂದ್ರ ಗಟ್ಟಿ ಪ್ರಶಾಂತ್ ಅಡ್ಕ ಭಾಸ್ಕರ ಗಟ್ಟಿ ಕಾಪಿಕಾಡ್ ಸಂದೀಪ್ ಸಾಲ್ಯಾ ಇಂಜನೆ ಉಪಾಧ್ಯಕ್ಷ ತುಮಕೂರು ರಾಜು ಗುರಿಕಾರ ಕಾಪಿಕಾಡ್ ಪ್ರಸಾದ್ ಮಡ್ಯಾರ್ ಸುಧಾಕರ ಭಂಡಾರಿ ಗಣೇಶ್ ಚೇಳೂರು ಪ್ರಕಾಶ್ ಎಚ್ ಕುಳ್ಯ ರಾಮದಾಸ್ ಸೋಮೇಶ್ವರ ಯಶವಂತ್ ಅಮೀನ್ ಶೇಖರ ಕನೀರ್ ತೋಟ ಅಜಿತ್ ಶೆಟ್ಟಿ ಸೋಮೇಶ್ವರ ಗೋಮನ ಪೂಜಾರಿ ರಘುರಾಮ ಶೆಟ್ಟಿ ರೂಸಪ್ಪ ಗಟ್ಟಿ ಸಂಜೀವ ಶೆಟ್ಟಿ ತುಲಾರ್ ಹರೀಶ್ ಆಳ್ವ ಉಳ್ಳಾಳ ಗರಕೆ ಇದು ಜನ
ಸರಿ ಥ್ಯಾಂಕ್ ಯು. ಅಂಜೇನೆ ನನ್ನ ಹಿರಿಯ ಸಲಹೆಗಾರರ ತಾಕತ್ತಿತ್ತು ನಾನು ಅಂಜೆ ನನಗೆ ಕೆಲವು ಸೆಲೆಕ್ಟ್ ಮಾಡ್ತಾ ಇದ್ದೆ. ಇದು ಸೀತಾರಾಮ್ ಶೆಟ್ಟಿ ನೆಪ್ಪಿಲ ಬಾಳಿಕೆ ಅರಿಜಿರ ಅದೇ ಗೊತ್ತಿದೆ. ಸತೀಶ್ ಕುಂಬಳ ಅದು ಫಾರಿನ್ ಮಾಡ್ತೀನಿ ಅಮೇರಿಕನ್ ಮಗನ ಸತೀಶ್ ಕುಂಬಳ ಅಲ್ಲ ಬಿಸಿಲೇ ಬೇರೆ ಅಂತಂದೆ. ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತಿದೆ. ಹೇಗೆ ದಿನೇಶ್ ಅತ್ತಾವರ ದಿನೇಶ್ ಅತ್ತಾವರ ಗೊತ್ತಾಗಿ ಸಲಹೆಗಾರ KP ಸುರೇಶ್, ಪ್ರಕಾಶ್ ರೈ ಕಳ್ಳಿಮಾರು, ಪ್ರಸಾದ್ ರೈ ಪ್ರಸಾದ್ KP ಸುರೇಶ್, ಸದಾನಂದ ಬಂಗೇರ, ಬಾಬು ಶಾಸ್ತ್ರ ಕಿನ್ಯ, ಡಾಕ್ಟರ್ RK ಶೆಟ್ಟಿ, ಚಂದ್ರ ಸೌಲಾರ್ ಸುರೇಶ್ ಭಟ್ನಾಗರ್, ಚಂದ್ರಶೇಖರ್ ಉಚ್ಚಿ ಒಂದು ಸಲಹೆಗಾರ ನಾಲ್ಕು ఉండేది అన్నంత ఉండేది. ರವೀಂದ್ರ ರೈ ಕಳ್ಳಿಮಾರು, ಸಂತೋಷ್ ಕುಮಾರ್ ರೈ ಗುಳಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ನಿತೇಶ್ ಇಂಜಿನಿಯರ್ ನಸ್ಕಾಂ, ಮುತ್ತಣ್ಣ ಶೆಟ್ಟಿ, ದೇವಪ್ಪ ಪೂಜಾರಿ ಅಂಬ್ಲಮಗು, ನಾರಾಯಣ ಪೂಜಾರಿ ತಲಪಾಡ್, ರಾಮದಾಸ್ ಆಳ್ವ ಮಂಜನಾಡ್, ಗೋಪಾಲ್ ಕುತ್ತಾರ್ ಜಗದೀಶ್ ಆಳ್ವ ಆನಂದ ಅಸೈಕೋಳಿ, ಈಶ್ವರಯ್ಯ ಕಣ್ಣೀರ್ ತೋಟ, ದೇವದಾಸ್ ಕುಲ್ಯ, ಹರಿದಾಸ್ ಮಾಗೂರು. 5 ಜನ ಸಲಹೆಗಾರರಾಗಿದ್ದರು. ಸಂಚಾಲಕರಾದ ರವಿಶಂಕರ್ ಸೋಮೇಶ್ವರ. ರವಿಶಂಕರ್ ಆಲೋಚನೆ ಅನ್ಕೊಂಡು ಪ್ರಚಾರ ವಿಭಾಗಗಳು ವಿದ್ಯಾಧರ ಶೆಟ್ಟಿ, ಪ್ರಚಾರ ವಿಭಾಗ ಶ್ರೀ ಶಶಿಧರ ಗೋಪಾಲಕೃಷ್ಣ ಜೊತೆ ಕಾರ್ಯದರ್ಶಿಗಳು ಗೋಪಾಲಕೃಷ್ಣ ಮೇನಂಟ, ರವಿ ಕೊಂಡಾಣ, ದಯಾನಂದ ತೊಕ್ಕೋಟ್ ವೈದ್ಯರು, ಜೀವನ್ ತೊಕ್ಕೋಟ್ ವಿದ್ಯರು, ಗಣೇಶ್ ಕಾಪಿಕಾಡು ನೀಟ್ ಪಾಟೀಲ ಮಾಡ್ತಿದ್ದಾರೆ ಜನ ಪೇಮೆಂಟ್, ಸತೀಶ್ ಪಣಿಕಾರ್, ಲೋಕೇಶ್ ಕೊಡಿಪು, ಸುಭಾಷ್ ಬಳ್ಯಾರ್, ಪ್ರವೀಣ್ ಐ ಬದಾಂಬಿಲ, ಹರೀಶ್ ಅಂಬ್ಲಮಂಗರು, ಪುರುಷೋತ್ತಮ ಕಲ್ಲಾಪು, ಸುರೇಶ್ ಶೆಟ್ಟಿ ಅಂಬ್ಲಮಂಗರು, ಗೋಪಿನಾಥ್ ಬಿಗಾಂಬಿಲ, ಯಶವಂತ ಬೆಳರಿಂಗೆ, ಅನಂತಕೃಷ್ಣ ಯಾದವ್, ನವೀನ್ ಕೊಂಡಾನ ಮಿತ್ರನಗರ, ಪ್ರವೀಣ್ ಬಸ್ತಿ, ಲೋಕೇಶ್ ಮುಡಿಪು, ಪ್ರವೀಣ್ ಕುಂಬಳ, ವೇಣುಗೋಪಾಲ ಕುಲ್ಯ, ತ್ಯಾಗಂ ಮರೇಕಳ, ಶಿವರಾಮ್ ಸುವರ್ಣ. ಮುಖ ಮಹಿಳಾ ಸಮಿತಿ ಆದಲ್ಲಿ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಶ್ರೀಮತಿ ದೇವಕಿ ಉಳ್ಳಾಳ್, ಶ್ರೀಮತಿ ನಿರ್ಮಲಾ, ಡಾಕ್ಟರ್ ಲತಾ ರೈ, ಶ್ರೀಮತಿ ನಮಿತಾ ಶ್ಯಾಮ್, ಶ್ರೀಮತಿ ವೀಣಾ ಎಕ್ಸ್ ಶೆಟ್ಟಿ, ಶ್ರೀಮತಿ ಚಂದ್ರಿಕಾ ರೈ, ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್, ಶ್ರೀಮತಿ ಸುರೇಖಾ ಚಂದ್ರದಾಸ್, ಶ್ರೀಮತಿ ಅನುಷಾ ಗಂಭೀರ್, ಶ್ರೀಮತಿ ರಾಜೀವ್ ಕುಂಭಮಣ್ಣ, ಶ್ರೀಮತಿ ಶಕಿಲಾ ಎ ಶೆಟ್ಟಿ, ಶ್ರೀಮತಿ ಸುಜಾತ ಶೆಟ್ಟಿ ನಡಾರ್, ಶ್ರೀಮತಿ ಹರಿನಾಕ್ಷ ಗಟ್ಟಿ. 5 ಜನ ಈ ಕಮಿಟಿ ಉಳ್ಳೇವೆ. ಜನ ಬುದ್ಧಿ ಪೂಜೆ ಕೆಲವು ಇಂದಿನ ಕಾಲ ಬುದ್ಧಿ ಪೂಜೆ ಮ್ಯಾನೇಜ್ ಮಾಡ್ಕೊಂಡು ಜನ ಪದ್ಧತಿ ಐನೊಂದು ಗಟ್ಟಿ ಮಾಡ್ಕೊಂಡು ಜನ ಕೆಲಸ ಮಾಡ್ಬೋದು. ಇದರೊಟ್ಟಿಗೆ ನಾಳೆ ನೆಗಡಿ ಬಂತೆ ನೆಕ್ಸ್ಟ್ ಏನೋ ಒಂದು ಬುದ್ಧಿ ಪೂಜೆ ಇರ್ತದ ಅವೇನು ಸೇರಿಸೋರು ಆ ಕೆಟಗರಿ ಬಂದಾಗ ಈಗ ಸೇರಿಸಾದ್ರೆ ಈ ಕಮಿಟಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾರೆ ಪ್ರಯತ್ನ ಮಾಡ್ಬೋದು. ಇದರೊಟ್ಟಿಗೆ ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಬೋದು. ಸುಧಾ ಬಾಲಪ್ಪ ಮಹಿಳಾ ಅದೇ ಥರ ಮಾತಿರಲ್ಲ ಈ ಬಗ್ಗೆ ಒಂಚೂರು ಚಿಂತನೆ ಬಂತದ್ದು ನಂಗೆ ನಿಕ್ಕೆ ಉಪಯೋಗ ಆಪುಂಡು ಏರು ಧಾರ್ಮಿಕ ಭಾವನೆಯಲ್ಲಿ ದೇವರನ ಬಗ್ಗೆ ಏರು ಕಾಳಜಿ ಉಳ್ಳೇರ ಆಗ್ಲೇ ಒಂದಂತೆ ಸೇರ್ತಾ ಅಣ್ದಂಡ ಇರ್ನ ಬದರ್ಬೇಡಿಜಾ ಸೇರ್ಸ ಅಣ್ದಂಡ ನಂಗೆ ಅಕ್ಲಿಲ್ಲ ಸಂತೋಷ ಆಪುಂಡು ಏನಾನ ಈಗ ಸೇರ್ಸಾದಿರಿ ಹಿಂಗೆ ಅವಕಾಶ ಮಂತು ಕೊಡ್ತೀರಿ ದೇವಿನ ಕೆಲಸ ಹೋಗುದು ಮಾಡ್ಬೋದು ಐಕೊಡ್ದು ಅಂಚಿನೇ ಇದ್ದರೆ ಮಾಡ್ಬೋದು ಓಕೆ ನೆಟ್ಟು ಉದಾಹರಣೆ ವ್ಯತ್ಯಾಸ ಇಪ್ಪು ಅವು ಮಿತ್ತ ತೀರ್ತಿಪ್ಪೇರ್ಯಾರು ಆ ಮಿತ್ತ ತೀರ್ತಿನಂತೆಲ್ಲ ಸರಿ ಮಾಂತೊಂದು ಪೋಪನಂಜನ ಕೆಲಸ ಮಾಡ್ಬೋಡು ಕುಳ್ಳರ ಕುಲ್ಲುದು ತೆಂಗಳು ನೆನಪು ಮಾತ ಲೆಕ್ಕ ಬರೆಯದೇ ಒಂಜಿ ಪಟ್ಟಿ ಮಾಡ್ತಾನೆ ಐನು ಅವರ ಕುಲ್ಲುದು ಐನು ಮಿತ್ತ ತೀರ್ತು ಪ್ರಾಯದಾಕಲಿತ್ತಂದ ಹಿರಿಯಾಕಲಿತ್ತಂದ ಐನು ಬದಲಾವಣೆ ಬಂದದ್ದು ಐನು ಆ ವ್ಯವಸ್ಥೆ ಮಾಡ್ಬೋದು ಒಂದು ವ್ಯವಸ್ಥಿತವಾದ ಒಂದು ಸಮಿತಿ ಮಾಡ್ಬೋದು ಇದಕ್ಕೆ ಪೂರ್ಣ ಪ್ರಮಾಣ ಒಂಜಿ ಅವಕಾಶ ಮಾಡ್ಕೊಂಡು ಮಾತು ಕೈ ಬಿಟ್ಟದು ಒಂದು ಅನುಮೋದನೆ ಕೊಡುವುದು
ಐತೊಟ್ಟಿಗೆ ಬಾಕಿದ ಮಾತ ಪಂಡೇರು ಈ ಕ್ಷೇತ್ರಡು ಆಯ್ನಾತ್ ಯಾಗ ಬುಡಿದು ಪೋಯ ಕಡೆ ಓಲ್ಲಾತಜಿ ರಡ್ಡು ಸಹ ಮಾತ್ರ ಪಂಡೇರು ಸ್ವಾಮೀಜಿ ಸ್ವಾಮೀಜಿ ರಡ್ಡಿ ಯಾಗ ಮಾತ್ರ ಪಂಡೇರು ಸತ ಚಂಡಿಗಳ ಸಾವಿರ ಚಂಡಿಗಳ ಪಂಡೇರು ಅಂಡ ಐದು ಮಲ್ಲ ಮಲ್ಲ ಯಾಗಲು ಆತನು ಅವ್ರು ರುದ್ರ ಯಾಗ ಆತಂಡು ಮಗಂಚಿನ ಸ್ವಾಮೀಜಿ ಅತಿರಾತ ಸೋಮ ಯಾಗ ಆತಂಡು ಐತೊಟ್ಟಿಗೆ ಗುಡಂಜಿ ಬೃಹತ್ ಗಾಯತ್ರಿ ಯಾಗ ಆತಂಡು ಐತಾತ್ ಮಲ್ಲ ಯಾಗ ಓಲ್ಲಾತಜಿ ಅವು ಪಲ್ಲವೆರ್ನ ಕಾಲೋಡು ತಮಿಳ್ನಾಡು ಆತನಿಗೆ ನಂಗೆ ಗೊತ್ತಜಿ ಚರಿತ್ರೆ ಬಂದ್ಪಡಂಚ ಅಂಚಿನ ಯಾಗ ಕೊಂಡೆಗರುಡು ಆತನ ಪಂಡದಂಡ ಅಲ್ಪದ ಪ್ರಭಾವ ಏತ್ತುಂಡು ಒಂಜಿ ಆಲೋಚನೆ ಮಾಡಿ ಎಂಕ ಯಾಗ ಮನ್ಪಡ್ದಾನೆ ಎಂಗೆ ಓಡಿ ಮುಟ್ಕೊಂಡು ಫಾರಿನ್ ಮುಟ್ಟ ಪೋತ ಅವು ಸಕ್ಸಸ್ ಆವಡ್ಕೊಂಡದು ಒಂಜಿ ತಿಂಗಳು ಅಲ್ಪ ಇತ್ತ ಅಂತಿಂತು ಆ ವ್ಯವಸ್ಥಿತమైన ಆವಡ್ದಂಡ ಆ ಶಕ್ತಿ ಓಡಿ ಮುಟ್ಟ ಬರೋದು ಮಾತು ಆಲೋಚನೆ ಮಾಡ್ತೀನಿ ನೀವು ಪುಗರನೆ ತಂದು ಆ್ಯಕ್ಚುಲ್ ನಡೆತಾನೆ ಒಂಜಿ ತಿಂಗಳದ ವ್ಯವಸ್ಥೆ ಅಂತೂ ಅಂಚಿನ ಕೆಲಸ ಆತನು ನಲ್ಲ ಅಂಚಿನ ಆವಡು ಪಂಡದು ಒಂಜಿ ದಕ್ಷಿಣ ಭಾಗಡು ಒಂಜಿ ವ್ಯವಸ್ಥಿತವಾದ ಒಂಜಿ ಪುಣ್ಯಕ್ಷೇತ್ರ ಅವು ಆವಡು ಬಂದ್ಪುಣ ನಾವು ಮಾತ ಉದ್ದೇಶ ಅವು ಆವಡು ಅಪ್ಪೆ ಉಮಾಮಹೇಶ್ವರನ ಜಾಗಡು ನಮ್ಮ ಸೇರಿದ ಅಪ್ಪೆಲ್ಲ ಈಗ ಪೂರ್ಣ ಗಾಯತ್ರಿ ಬ್ಯಾತೆ ಆಯ್ತು ಉಮಾಮಹೇಶ್ವರಿ ಬ್ಯಾತೆ ಆಯ್ತು ಒಂಜಿ ಎರಡು ಉದಾರ ಬ್ಯಾತೆ ದೇವರು ಒಬ್ಬನೇ ನಾಮ ಹಲವು ಆ ರೀತಿಯ ವ್ಯವಸ್ಥೆ ಅಂಥವರ ಮಾತೆಲ್ಲ ಒಟ್ಟಾದ ಕೆಲಸ ಮಾಡುವ ಖಂಡಿತ ಟೈಮ್ ಫಿಕ್ಸ್ ಆಗ್ತದೆ ಯಾಪ ಬಂಡದೆ ಅಂತೂ ಶುರು ಆತನ ಕೆಲಸ ಅವು ಯಾಪ ಪೂರ್ತಿ ಮುಗಿತ ಈಗ ಕ್ರಮ ಉಂಡದು ಆ ಕ್ರಮ ಮುಗಿತದೆ ಆ ಕೆಲಸವನ್ನು ಪ್ರಾರಂಭ ಮಂದದು ಐಕೆ ತಕ್ಕ ಮನ್ಪುಗ ಅಂತ ಪಣ್ಣದು ಅಪ್ಪ ನಂಗೆ ಪೂರ್ಣ ಆಶೀರ್ವಾದ ಮನ್ಪಂಡು ಕೇಳೋದು ನಮಸ್ಕಾರ ನಮ್ಮ ಅಧ್ಯಕ್ಷತೆ ಮಲ್ಲ ಮಟ್ಟದ ಕಾರ್ಯಕ್ರಮ ಮಲ್ಪೂರಿ ಪಂಪಣ ಒಂಜಿ ಭರವಸೆದ ಒಟ್ಟಿಗೆ ಇನಿ ನಂಗೆ ಬರ್ತದ ಆಶೀರ್ವಾದ ಕೊಡ್ತು ಆ ಕ್ಷೇತ್ರದ ಬಗ್ಗೆ ನಂಗೆ ತೆರಿಪಾದ ನಮ್ಮ ಸಹಕಾರನ ಪೂರ ಅಪೇಕ್ಷೆ ಮಾಡ್ತಾನಂಜನ ಪರಪೂಜ್ಯ ಸ್ವಾಮಿಲಿಗೆ ಸೇರಿದಂಚಿನ ಮಾತ ಭಕ್ತಿಯನ್ನ ಪರವಾದ ಭಕ್ತಿಪೂರ್ವಕ ನಮನದೊಟ್ಟಿಗೆ ಅದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಣೆ ಮಾಡ್ಕೋದಲ್ಲ ಇದೇ ಜನ ಮೋಣಪ್ಪ ಬಂಡಾರಿ ಕಾರಣ ಧರ್ಮಪತ್ನಿ ಇದ್ದಾರೆ ಅಲ್ಲಿಗೆಲ್ಲ ನಮ್ಮ ಸಮಿತಿಯ ಪರವಾದ ಅನಂತ ವಂದನೆಗಳು ಸೇರಿದಂಚಿನ ಮಾತೆರೆಗಳ ಹೊಸ ಸಮಿತಿಯ ಅಧ್ಯಕ್ಷರಿಗೆ ವಿಶೇಷವಾದ ಅಂಚನೆ ಭಾಗಿದಾಗಲಿಗೆ ಮಾತೆರೆಗಳ ವಿಜಯ ಪಾತ್ರೆಗಳು ಧನ್ಯವಾದ ಕೊರುದು ತುಂಬದ ಬಿಟ್ಟು ನಮ್ಮ ಕೊಂಡೂರು ಕ್ಷೇತ್ರದ ಆ ಒಂಜಿ ಸೇವೆ ಮಾತೆಲ್ಲ ಬಾಧ್ಯತೆಯನ್ನು ಪಂಡದು ಏನೊಂದು ನಿಮಗೆ ಮಾತೆರೆಗಳ ವಂದನೆ ಸಲ್ಲಿಸಬಹುದು ಇತ್ತೆ 7 ಗಂಟೆಗೆ ಸರಿಯಾದ ಕ್ಷೇತ್ರಗಳು ಮಹಾಪೂಜೆ ಹಾಕುದು ಐಟನಿಗಳ ಮಾತೆಲ್ಲ ಬಾಧ್ಯತೆ ಪ್ರಸಾದ ಸ್ವೀಕಾರ ಬರ್ತದೆ ಬೋರ್ಡ್ ಒಂದು ವಿನಂತಿ ಮಾಡ್ತಾರೆ.